ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನ ಆರೋಗ್ಯಕರವಾಗಿರುವಂತಹ ಚರ್ಚೆನ ನಾವು ಮಾಡ್ತಾ ಇದ್ದೇವೆ. ಕಾರಣ ಗೊತ್ತಿರುವಂತಹ ವಿಚಾರ, ನಮ್ಮ ತುಳುನಾಡಿನ ಸಂಪ್ರದಾಯ, ಆಚಾರ ವಿಚಾರಗಳು, ಧಾರ್ಮಿಕತೆಯ ನಂಬಿಕೆ. ಈ ನಂಬಿಕೆ ಅಂತ ಬಂದಾಗ ತುಳುನಾಡಿನಲ್ಲಿ ಈ ಆಚಾರ ವಿಚಾರಗಳ ಸಂಸ್ಕೃತಿಯ ಹಿನ್ನೆಲೆ ಒಂದ್ ಕಡೆ ಜಾನಪದ ಕ್ರೀಡೆ ಅನ್ನುವಂತಹ ಮಾತನ್ನು ಇನ್ನು ಕೆಲವರು ಹೇಳ್ತಾ ಇದ್ದಾರೆ. ಇದು ಜಾನಪದ ಕ್ರೀಡೆ ಮಾತ್ರ ಅಲ್ಲ, ನಮ್ಮ ಕೃಷಿ ಪ್ರಧಾನವಾಗಿರುವಂತಹ ಕರಾವಳಿ ಭಾಗದ ಸಂಸ್ಕೃತಿಯನ್ನ ಒಳಗೊಂಡಂತಹ ಶ್ರೀಮಂತವಾಗಿರುವಂತಹ ಜಾನಪದ ಕ್ರೀಡೆ. ಇದು ನಮ್ಮ ನಂಬಿಕೆ, ಇದು ನಮ್ಮ ಧಾರ್ಮಿಕತೆ, ಇದು ನಮ್ಮ ಭಾವನೆ ಅನ್ನುವಂತಹ ಮಾತುಗಳು ಗೊತ್ತಿರುವಂತಹ ವಿಚಾರ. ವಿಶ್ವದಾದ್ಯಂತ ಪ್ರಸಿದ್ಧಿ ಪಡೆದಿರುವಂತಹ ಕರಾವಳಿಯ ಕಂಬಳ. ಕರಾವಳಿಯ ಕಂಬಳದ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಇದ್ದೇವೆ. ಕೊರೋನಾ ಅನ್ನುವಂತಹ ಮಹಾಮಾರಿಯ ಆತಂಕ, ಭೀತಿಯ ನಡುವೆ ಅನೇಕ ಹಬ್ಬ ಹರಿದಿನಗಳು ನೀರಸವಾಗಿ ನಡೆದು ಹೋಗಿತ್ತು. ಗೊತ್ತಿರುವಂತಹ ವಿಚಾರ, ಯಕ್ಷಗಾನ ಆಗಿರ್ಬೋದು, ಭೂತಕೋಲ ಆಗಿರ್ಬೋದು, ಇಂತಹ ಹಲವಾರು ಧಾರ್ಮಿಕ ಆಚರಣೆಗಳು ಈ ಬಾರಿ ಕೊರೋನಾದ ಭೀತಿಯಿಂದ ಎಲ್ಲದಕ್ಕೂ ಕೂಡ ಅಡೆತಡೆಯನ್ನುಂಟು ಮಾಡಿತ್ತು. ಹಾಗಾದ್ರೆ ಈಗ ಬರ್ತಾ ಇರುವಂಥದ್ದು, ನಮ್ಮ ಕಣ್ಣ ಮುಂದಿರುವಂಥದ್ದು ನವೆಂಬರ್ ತಿಂಗಳ ಅಂತ್ಯ ಅಂತ ಬಂದಾಗ, ಇನ್ನು ಮುಂದಕ್ಕೆ ಡಿಸೆಂಬರ್ ತಿಂಗಳು ಬರುತ್ತೆ ಅಂತ ಬಂದಾಗ ಕರಾವಳಿ ಭಾಗದಲ್ಲಿ ದೊಡ್ಡ ಮಟ್ಟದ ಸಂಭ್ರಮ ಸಡಗರ ಮನೆ ಮಾಡಿರುತ್ತೆ. ಕಾರಣ ಕಂಬಳ ಪ್ರಿಯರಲ್ಲಿ ಸಂಭ್ರಮ. ಕಂಬಳದ ಕೋಣಗಳು ಕಂಬಳದ ಗದ್ದೆಗೆ ಇಳಿಯುತ್ತದೆ ಅನ್ನುವಂತಹ ಒಂದು ಆಶಾಭಾವನೆ, ಖುಷಿ, ಸಂತೋಷ, ಸಂಭ್ರಮ ಸಡಗರ ಎಲ್ಲವೂ ಕೂಡ ಇತ್ತು. ಆದರೆ ಈ ಬಾರಿ ಇದೆಯಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಮತ್ತೊಮ್ಮೆ ಕೊರೋನಾ ಮಹಾಮಾರಿಯ ಭಯ, ಆತಂಕ ಎಲ್ಲವೂ ಕೂಡ ಇದೆ. ಇದರ ನಡುವೆ ಒಂದು ಸಿಹಿ ಸುದ್ದಿಯೂ ಕೂಡ ಇದೆ. ಈ ಸಿಹಿ ಸುದ್ದಿ ಬಗ್ಗೆ ಮಾತಾಡಬೇಕು, ಅದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮ ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಕಂಬಳ ನನ್ನ ದುಂಬುಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ನವೆಂಬರ್ ಮುಗಿಯಿತು, ಡಿಸೆಂಬರ್ ಬರುತ್ತೆ ಅಂತ ಬಂದಾಗ ಕರಾವಳಿ ಭಾಗದಲ್ಲಿ ಕಂಬಳ ಪ್ರಿಯರಲ್ಲಿ ಅದೇನೋ ಸಂಭ್ರಮ ಸಡಗರ ಮನೆ ಮಾಡಿರುತ್ತೆ. ಆದ್ರೆ ಈ ಬಾರಿ ಈ ಸಂಭ್ರಮ ಸಡಗರ ಅನ್ನುವಂಥದ್ದು ಏನಿದೆ ನೋಡಿ, ಇದೆಯಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅಂದ್ರೆ ಈ ಬಾರಿ ಕಂಬಳ ನಡೆಯುತ್ತಾ ಅನ್ನುವಂತಹ ದೊಡ್ಡ ಮಟ್ಟದ ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಉತ್ತರ ಬೇಕಾಗಿದೆ, ಉತ್ತರ ಸಿಕ್ಕಿದೆಯೂ ಕೂಡ. ಸೊ ಇದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಅಷ್ಟಕ್ಕೂ ಕೂಡ ಕಂಬಳ ಅಂತ ಬಂದಾಗ ಧಾರ್ಮಿಕತೆ, ಆಚಾರ ವಿಚಾರ, ನಂಬಿಕೆ, ಶ್ರೀಮಂತ ಜಾನಪದ ಕ್ರೀಡೆ, ಕರಾವಳಿ ಭಾಗದ ತುಳುನಾಡ ಸಂಸ್ಕೃತಿಯ ಆಚಾರ ವಿಚಾರವನ್ನ, ಕೃಷಿ ಬದುಕನ್ನ ವಿಶ್ವಕ್ಕೆ ತೋರಿಸಿದಂತಹ ಒಂದು ಅದ್ಭುತವಾಗಿರುವಂತಹ ಜಾನಪದ ಕ್ರೀಡೆ. ದಷ್ಟಪುಷ್ಟವಾಗಿರುವಂತಹ ಕೋಣಗಳು ಕಂಬಳದ ಗದ್ದೆಗೆ ಇಳಿಯಿತು. ಅದೇ ರೀತಿ ಅಲ ಬುಡ್ತೇರು ಅನ್ನುವಂತಹ ಒಂದು ಉದ್ಘೋಷ ವಾಕ್ಯ ಏನಿದೆ, ಇದು ಬಂತು ಅಂತ ಹೇಳಿದ್ರೆ ಅಲ್ಲಿ ಕಂಬಳ ಪ್ರಾರಂಭವಾಯಿತು. ಆ ಒಂದು ಹಬ್ಬ, ಸಂಭ್ರಮ ಸಡಗರ ಶುರುವಾಯಿತು ಅನ್ನುವಂಥದ್ದು. ಆದರೆ ಕೊರೋನಾ ಅನ್ನುವಂತಹ ಮಹಾಮಾರಿಯ ಒಂದು ಆತಂಕದ ನಡುವೆ ಅನೇಕ ಹಬ್ಬ ಹರಿದಿನಗಳು ನಮ್ಮ ಕಣ್ಣ ಮುಂದೆ ನೀರಸವಾಗಿ ನಡೆದು ಹೋಗಿತ್ತು. ಅನೇಕ ನಮ್ಮ ಸಂಪ್ರದಾಯ, ಆಚಾರ ವಿಚಾರಗಳು ಎಲ್ಲದಕ್ಕೂ ಕೂಡ ತಡೆ ಹಾಕಿತ್ತು. ಇದೀಗ ಎಲ್ಲೋ ಒಂದ್ ಕಡೆ ಕೊರೋನಾ ಅನ್ನುವಂತಹ ಮಹಾಮಾರಿಯ ರೌದ್ರ ನರ್ತನ ಏನಿತ್ತು, ಇದು ಕಡಿಮೆ ಆಗ್ತಾ ಬರ್ತಾ ಇದೆ, ಸಹಜ ಜೀವನ ಆಗ್ತಾ ಇದೆ. ಈ ಸಂದರ್ಭ ಈಗಾಗಲೇ ಸರ್ಕಾರ ನಮ್ಮ ಕೆಲವು ಹಬ್ಬ ಹರಿದಿನಗಳಲ್ಲಿ ವಿನಾಯಿತಿಯನ್ನು ಕೂಡ ಕೊಟ್ಟಿದೆ. ಈ ಸಂದರ್ಭ ಡಿಸೆಂಬರ್ ತಿಂಗಳು ಬರ್ತಾ ಇದೆ ಅಂತ ಬಂದಾಗ ತುಳುನಾಡಿನ ಹೆಮ್ಮೆಯ ಜಾನಪದ ಕ್ರೀಡೆ, ನಮ್ಮ ಕೃಷಿ ಬದುಕಿನ ಒಂದು ಅವಿಭಾಜ್ಯ ಅಂಗ ಆಗಿರುವಂತಹ ಕಂಬಳದ ಒಂದು ತಿಂಗಳು. ಕಂಬಳ ಹಾಗಾದ್ರೆ ಈ ಬಾರಿ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆಗಳಿಗೆ ಇದೀಗ ಉತ್ತರ ಬೇಕಾಗಿದೆ. ನಮ್ಮ ಜೊತೆ ಈಗಾಗಲೇ ಗೊತ್ತಿರುವಂತಹ ವಿಚಾರ, ಕಂಬಳ ಸಮಿತಿ ಮತ್ತು ವ್ಯವಸ್ಥಾಪಕರ ಸಮಾಲೋಚನೆ ಸಭೆ ಭಾನುವಾರದಂದು ನಡೆದಿತ್ತು. ಹೀಗಾಗಿ ಆ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನ ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಅಂದ್ರೆ ಹೊರ ಜಗತ್ತಿಗೆ, ನಮ್ಮ ಕರಾವಳಿ ಭಾಗದ ತುಳುನಾಡಿನ ಜನರಿಗೆ ಕಂಬಳ ಅಂತ ಬಂದಾಗ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ, ಇಂತಹ ಒಂದು ಶ್ರೀಮಂತ ಕ್ರೀಡೆಯನ್ನು ನಾವು ನೋಡಬೇಕು ಅನ್ನುವಂಥದ್ದು. ಅದೇ ರೀತಿ ಆ ಒಂದು ಕಳೆದ ಬಾರಿಯ ದೃಶ್ಯಾವಳಿಗಳನ್ನು ನೋಡಿದಾಗನೇ ಮೈ ರೋಮಾಂಚನವಾಗುತ್ತೆ. ಆ ಒಂದು ಜನಜಂಗುಳಿ, ಜನರ ಹಬ್ಬ, ಸಂಭ್ರಮ ಸಡಗರ ಎಲ್ಲವೂ ಕೂಡ ನೋಡಿದಾಗ ಖುಷಿ ಆಗುತ್ತೆ, ಜೊತೆಗೆ ಹೆಮ್ಮೆ ಆಗುತ್ತೆ. ಈ ಬಾರಿ ಕಂಬಳ ಆಗುತ್ತಾ ಅನ್ನುವಂತಹ ದೊಡ್ಡ ಪ್ರಶ್ನೆಯೂ ಕೂಡ ಇದರ ಜೊತೆ ಬರುತ್ತೆ. ಎಲ್ಲವೂ ಕೂಡ ಕೇಳಬೇಕು. ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು. ಮೊದಲದಾಗಿ ಕಂಬಳದ ಆಯೋಜಕರಿದ್ದಾರೆ ಸುಕುಮಾರ್ ಶೆಟ್ಟಿ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸುಕುಮಾರ್ ಶೆಟ್ಟಿ ಅವರಿಗೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್, ಸುಕುಮಾರ್ ಶೆಟ್ಟಿ ಅವರಿಗೆ. ನಮಸ್ತೆ ಸರ್. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಕಂಬಳ ಸಮಿತಿ ಕಂಗಿನಮನೆ ವಿಜಯ್ ಕುಮಾರ್ ಜೈನ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್, ವಿಜಯ್ ಕುಮಾರ್ ಜೈನ್ ಕಂಗಿನಮನೆ ಅವರಿಗೆ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ಕಂಬಳ ಆಯೋಜಕರು, ಮಂಗಳೂರು ಕಂಬಳ ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವಂತಹ ಕಂಬಳ ಆಯೋಜಕರು ಬ್ರಿಜೇಶ್ ಚೌಟ್ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರಿಗೆ.
ನಮಸ್ಕಾರ ನಮಸ್ಕಾರ. ಎಸ್, ಮೂವರು ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ಮಾತಾಡಬೇಕು ಹಲವಾರು ವಿಚಾರಗಳು. ಕರಾವಳಿ ಭಾಗದ ತುಳುನಾಡಿನ ಜನರು ಕೂಡ ಕೇಳ್ತಾ ಇರುವಂತಹ ಒಂದೇ ಒಂದು ಮಾತು, ಒಂದೇ ಒಂದು ಪ್ರಶ್ನೆ, ಕೊರೋನಾ ಅನ್ನುವಂತಹ ಮಹಾಮಾರಿಯ ಆತಂಕದ ನಡುವೆ ಈ ಬಾರಿ ಕಂಬಳ ಆಗುತ್ತಾ ನಡೆಯುತ್ತಾ ಅನ್ನುವಂಥದ್ದು. ಎಸ್, ಮೂವರು ಗಣ್ಯ ವ್ಯಕ್ತಿಗಳು ನನ್ನ ಜೊತೆ ಇದ್ದಾರೆ. ನೇರವಾಗಿ ಮೂವರ ರಿಯಾಕ್ಷನ್ ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಸುಕುಮಾರ್ ಶೆಟ್ಟಿ ಅವರು, ಪ್ರಥಮವಾಗಿರುವಂತಹ ಪ್ರಶ್ನೆ ಸರ್. ಮಾತಿರ್ಲಿತ್ತ ಕೇನು ಪನ್ನಗ ಒಂಜೆ ಈ ಸಲ ಕಂಬಳ ಆಪುಂಡ ಪನ್ಪುನಂಚಿನ ವಿಚಾರ ದಾದವನ್ ಪ್ರಸರು ಸುಕುಮಾರ್ ಶೆಟ್ಟಿ. ಈ ಸಲ ಕಂಬಳ ಆವೊಂದೇ ಪಣದ ಮಾತ್ರೆಗಳ ಆಶಲ ಉಂಟು. ಅಂಚೆನೆ ಕಂಬಳ ಅಭಿಮಾನಿಗಳ ತುಂಬಾ ಉಂಟು. ಅಂಡ್ ಈ ಕೊರೋನಾ ಪಂಪಿ ಮಹಾಮಾರಿ ಹಿಡಿದು ಪೂರ ತೊಂದರೆ ಆಗ್ತದೆ. ಇಡೀ ಕಂಬಳ ಅಭಿಮಾನಿಗಳ ಗೊತ್ತುಂಟು, ಮಾತ್ರೆಗಳ ಗೊತ್ತುಂಟು. ಅಂಚೆನೆ ಈ ಸರಿ ನಮ್ಮ ಡಿಸೆಂಬರ್ ಫಸ್ಟ್ ವೀಕ್ ಕೇಂದ್ರ ಸರ್ಕಾರದ ಒಂದು ಗೈಡ್ಲೈನ್ಸ್ ಬರ್ಪುದು ಐಟ್ ಖಂಡಿತ ನಂಗೆ ಜನವರಿ ಬುಕ್ಕ ಕಂಬಳ ಮಲ್ಪುನ ಒಂಜಿ ಆಶ್ವಾಸನೆ ಕೊಡ್ತೇವೆ. ಅಂಚೆ ಅದು ಡಿಸೆಂಬರ್ ಮಧ್ಯವರ್ದು ಬುಕ್ಕ ಒಂಜಿ ಕಂಬಳ ಆವು ಪಂಪಿನ ಒಂಜಿ ಆಶಾ ಎಂಕಲ್ಡೆ ಉಂಟು, ಆಶಾ ಭವನ ಎಂಕಲ್ಡೆ ಉಂಟು. ಓಕೆ 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 ಕೇಂದ್ರದ ಮಾರ್ಗಸೂಚಿಗೆ ನೀವು ವೇಟ್ ಮಾತೊಂದುಲ್ಲಾರಂದತೆ ರೈಟ್ ಸರ್ ಬರ್ಪೆ ಅಂಚಿದೆ. ಎಸ್, ವಿಜಯ್ ಕುಮಾರ್ ಜೈನ್, ಕಂಗಿನ ಮನೆ ನಿಕಟ ಪೂರ್ವ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಕಂಬಳ ಸಮಿತಿ. ಎಸ್ ಸರ್, ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಕಂಬಳ ಆಗುತ್ತಾ ಅನ್ನುವಂತ ಪ್ರಶ್ನೆ ಬರುತ್ತೆ. ಫಸ್ಟ್ ರಿಯಾಕ್ಷನ್. ಕಂಬಳ ಅಂತ ಹೇಳಿದ್ರೆ ನಮ್ಮ ತುಳುನಾಡಿನ ಕೃಷಿಕ ಬಂಧುಗಳ ಕೃಷಿತ ಒಟ್ಟುಮಿಪ್ಪುನಂಚಿನ ಆಚರಣೆ ಸಂಸ್ಕೃತಿಯ ಆರಾಧನೆ ಪಡೆಯನೈತೆ ನಾವು ಕಂಬಳ. ಕಂಬಳದ ಎರ್ಲಿನ ಸಾಂಕುನ ಈ ಪ್ರೀತಿದ ಜೊತೆ ಆ ಎರ್ಲಿನೊಟ್ಟಿಗೂ ಬಲ್ತದ ಸಂತೋಷ ಪಡೆಯುವುದು ಆ ಕಂಬಳದ ಕೆಸರು ಮಣ್ಣೆಡ್ ಪುಳೆಪುನಗಲ್ಲಿ ನಮ್ಮನ ಕೃಷಿಕೇರೆ. ನವೆಂಬರ್ 15 ಹಿಡಿದು ಎಲ್ಲ ಡಿಸೆಂಬರ್ 15 ಮುಟ್ಟ ಕುಂದಾಪುರ ಭಾಗದ ಕಂಬಳಲ್ಲಿ ಈ ತನಕ ಪ್ರಾರಂಭ ಆತ. ಮಧ್ಯಾಹ್ನ ಸ್ಟಾರ್ಟ್ ಆಯ್ನ ಕಂಬಳ ಬಯ್ಯಾನಗ ಮುಗಿಪುಡು ಅಂತರನ ಕಾಪಾಡದು ಈ ಕಂಬಳನ ಆಚರಣೆ ಮಂತೊಂದುಲ್ಲೇರು. ಅದನ್ನ ಜೊತೆ ಮುರಣಿ ನಮ್ಮ ಜಿಲ್ಲಾ ಸಮಿತಿ ಬೊಕ್ಕ ಕಂಬಳದ ಮಾತ ವ್ಯವಸ್ಥಾಪಕರಲ್ಲಿ ಇದ್ದದ್ದು ಒಂಜಿ ಮನವಿನ ಕೋಟ ಶ್ರೀನಿವಾಸ್ ಪೂಜಾರಿ ಬೊಕ್ಕ ನಳಿನ್ ಕುಮಾರ್ ಕಟೀಲ್ ಕೇಂದ್ರದ ಗೈಡ್ಲೈನ್ಸ್ ಆಜಿನೇ ಗೈಡ್ಲೈನ್ಸ್ ಬತ್ತಿ ಬೊಕ್ಕ ಜನವರಿ ಹಿಡಿದು ಬೊಕ್ಕ ಒಂಜಿ ವೇಳೆ ಅವಕಾಶ ತಿಕ್ಕೂನ್ ಬನ್ನ ಭರವಸೆಯನ್ನು ಕೊಡ್ತೇವೆ. ಇನ್ನಿಟ್ಟು ಜನವರಿ ಹಿಡಿದು ಬೊಕ್ಕ ಕಂಬಳ ಆಯೋಜನೆ ಮನ್ಪುನಂಚಿನ ಮನಸ್ಸು ನಮ್ಮಡುಂಡು. ಆವಡೊಂದು ಪನ್ನ ಅಪೇಕ್ಷೆ ನಮ್ಮ ಕಂಬಳ ಅಭಿಮಾನಿಲ್ಲ ಅಂಚಿನ ಸಮಿತಿದ ಕಂಬಳ ವ್ಯವಸ್ಥಾಪಕರನ್ನಾಗಲ್ಲ ಮಾತರ್ನಲ್ಲ ಒಕ್ಕೊರಳ ಅಭಿಪ್ರಾಯ ಸೀಮಿತ ಅವಧಿಡಲ್ಲ ಕಂಬಳ ಆವಡೊಂದು ನನ್ನ ಅಭಿಪ್ರಾಯ ಇಡಲೇ. ಓಕೆ ಓಕೆ ರೈಟ್ ಸರ್ ಥ್ಯಾಂಕ್ ಯು ವಿಜಯ್ ಕುಮಾರ್ ಜೈನ್ ಅವರು. ಎಸ್, ಬ್ರಿಜೇಶ್ ಚೌಟ್ ಅವರು, ಕಂಬಳ ಆಗುತ್ತಾ ಅನ್ನುವಂತಹ ದೊಡ್ಡ ಮಟ್ಟದ ಪ್ರಶ್ನೆ. ಫಸ್ಟ್ ರಿಯಾಕ್ಷನ್ ಸರ್, ಏನ್ ಹೇಳ್ತಾರೆ? ಆಗ್ಬೇಕು ಅನ್ನೋಂತ ಇಚ್ಛೆ ಎಲ್ರಿಗೂ ಇದೆ. ಸುಕುಮಾರಣ್ಣ ಹೇಳಿದಾಗೆ ನಾವೆಲ್ಲರೂ ಪ್ರತಿ ವರ್ಷ ಈ ಸಮಯಕ್ಕೆ ಕಾಯ್ತಾ ಇರುವಂತವ್ರು. ನವೆಂಬರ್ ನಂತರ ಕಂಬಳದ ಸೀಸನ್ ಪ್ರಾರಂಭ ಆಗ್ತದೆ. ಇವತ್ತು ವಿಜಯಣ್ಣ ಹೇಳಿದಾಗೆ ಅದು ಕೃಷಿಕರ ಒಂದು ಭಾಗ ಆಗಿದ್ರು ಕೂಡ ಇವತ್ತು ಹೇಗಾಗಿದೆ ಅಂದ್ರೆ ತುಳುನಾಡಿನ ಒಂದು ಐಡೆಂಟಿಟಿ ಅದು ಕಂಬಳ ಆಗಿಬಿಟ್ಟಿದೆ. ಹಾಗಾಗಿ ತುಳುನಾಡಿನಲ್ಲಿ ಕಂಬಳ ನಡೆಯದಿದ್ರೆ ಒಂದು ರೀತಿಯಲ್ಲಿ ತುಂಬಾ ಸೈಲೆಂಟ್ ಇದ್ದಾಗೆ. ಹಾಗಾಗಿ ಎಲ್ರೂ ಕಂಬಳಕ್ಕೆ ಕಾಯ್ತಾ ಇದ್ದಾರೆ. ಜೊತೆಗೆ ನಮ್ಗೆ ಈ ಕೊರೋನಾದ ವಿರುದ್ಧ ಒಂದು ಹೋರಾಟ ಮಾಡುವಂತ ಒಂದು ದೊಡ್ಡ ಜವಾಬ್ದಾರಿ ಕೂಡ ಇದೆ. ಹಾಗಾಗಿ ನಾವೆಲ್ಲರೂ ಜವಾಬ್ದಾರಿಯಿಂದ ಈ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿದೆ. ಎಲ್ರೂ ಒಂದು ಹಂತದಲ್ಲಿ ಈಗ ಕೋವಿಡ್ ನ ಕೇಸಸ್ಗಳು ಕಡಿಮೆ ಆಗ್ತಿರುವಂತದ್ದು ಎಲ್ರಿಗೂ ಒಂದು ಆಶಾದಾಯಕವಾದಂತ ಒಂದು ಸುದ್ದಿ. ಹಾಗಾಗಿ ಎಲ್ರೂ ಡಿಸೆಂಬರ್ ಒಂದು 10-15 ತನಕ ಕಾದು ಕೇಂದ್ರದ ಮಾರ್ಗಸೂಚಿ ಯಾವ ರೀತಿ ಇದೆ, ಒಟ್ಟು ಕೋವಿಡ್ ನ ಪರಿಸ್ಥಿತಿ ಯಾವ ರೀತಿ ಇದೆ, ಎರಡನ್ನೂ ಒಂದು ರೀತಿಯ ಅವಲೋಕನವನ್ನ ಮಾಡಿಕೊಂಡು ಕಂಬಳ ಸಮಿತಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತದೆ ಜಿಲ್ಲಾಡಳಿತದ ಜೊತೆ ಸೇರಿಕೊಂಡು ಅದಕ್ಕೆ ನಾವು ಬದ್ಧರಾಗಿದ್ದುಕೊಂಡು ಕಂಬಳ ಆಗ್ಬೇಕು ಅನ್ನುವಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ. ಓಕೆ ರೈಟ್ ಸರ್. ಈಗಾಗಲೇ ಜಿಲ್ಲಾಡಳಿತ ಸಂಪೂರ್ಣ ಬೆಂಬಲವನ್ನ ಸೂಚಿಸಿದೆ ಅನ್ನುವಂಥದ್ದು ನಮ್ಗೆ ಗೊತ್ತಿರುವಂತಹ ವಿಚಾರ. ಅದೇ ರೀತಿ ಅನೇಕ ಜನರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಜೊತೆಗೆ ಒಂದು ವೆರಿ ಇಂಟ್ರೆಸ್ಟಿಂಗ್ ಸಜೆಷನ್ ಅಂತ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಕಾರ್ಯಕ್ರಮ ಹೋಗ್ತಾ ಇದೆ. ದಿನೇಶ್ ರೈ ಅನ್ನುವಂಥವ್ರು ಒಬ್ರು ಮೆಸೇಜ್ ಮಾಡಿದ್ದಾರೆ, ಆನ್ಲೈನ್ ಕಂಬಳ ಆವಡ ಅನ್ನುವಂಥದ್ದು ಲೈಕ್ IPL ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಇಸ್ ಇಟ್ ಪಾಸಿಬಲ್ ಬ್ರಿಜೇಶ್ ಚೌಟರೆ? ಅದು ಹಿರಿಯರೆಲ್ಲ ಇದ್ದಾರೆ, ಅವ್ರು ಕೂತ್ಕೊಂಡು ಯೋಚನೆ ಮಾಡ್ಬೇಕು. ನಮ್ಮದು ಉತ್ಸಾಹ ಏನಂದ್ರೆ ನಿಜವಾದ ರೀತಿಯ ಕಂಬಳವೇ ನಡಿಬೇಕು. ಹಾಗಾಗಿ ಇನ್ನೊಂದು ತಿಂಗಳಲ್ಲಿ ನಾವು ಖಂಡಿತವಾಗಿಯೂ ಕೋವಿಡ್ ಕೇಸ್ ಕಡಿಮೆ ಆಗ್ಬಹುದು ಮತ್ತು ಕೇಂದ್ರ ಸರ್ಕಾರ ಎಲ್ಲವನ್ನು ನಿರಾಳಗೊಳಿಸಬಹುದು ಅನ್ನುವಂತ ಆಶಾಭಾವನೆ ನಮಗಂತೂ ಇದೆ. ಮತ್ತೆ ಕೊನೆಗೆ ಏನು ನಡೆಯದಿದ್ರೆ ಮತ್ತೆ ಏನು ಅನ್ನುವಂತ ಆಲೋಚನೆಯನ್ನ ಮುಂದಿನ ಸಭೆಯಲ್ಲಿ ಮಾಡ್ಬೇಕಷ್ಟೇ. ಓಕೆ ವಿಜಯ್ ಕುಮಾರ್ ಜೈನ್ ಸರ್, ಈಗ ಇಲ್ಲಿ ಬರುವಂತ ಮಾತಾಡಿ ಸರ್. ಕಂಬಳ ಅನ್ನೋದು ಸಾವಿರಾರು ಜನ ಸೇರ್ಕೊಂಡು ಮಾಡತಕ್ಕಂತ ಕಂಬಳ. ಈ ಸಲ ಕೊರೋನಾದ ಪರಿಸ್ಥಿತಿಯಿಂದಾಗಿ ಸೀಮಿತ ಪ್ರೇಕ್ಷಕರನ್ನೊಳಗೊಂಡ
ಒಂದು ವಿಶಾಲವಾದ ಮೈದಾನದಲ್ಲಿ ಅಂತರವನ್ನ ಕಾಪಾಡಿಕೊಂಡು ಸ್ಯಾನಿಟೈಸರು ಆಮೇಲೆ ಕೋವಿಡ್ ಟೆಸ್ಟ್ ಅಂತ ಏನಾದ್ರೂ ಒಂದು ಮಾರ್ಗಸೂಚಿ ಬಂದ್ರೆ ಸ್ವತಃ 8 ತಿಂಗಳಿಂದ ನಮ್ಮ ಜಿಲ್ಲೆಯ ಜನ ಸ್ವಯಂ ಈಗ ಕೊರೋನಾದ ವಿರುದ್ಧ ಹೋರಾಡಿ ಕೊರೋನಾ ಯಾರಿಗೂ ಹರಡದಂತೆ ಕಾಪಾಡಿಕೊಳ್ಳುವಲ್ಲಿ ನಮ್ಮ ಜಿಲ್ಲೆಯ ಜನ ಮುತುವರ್ಜಿಯಿಂದ ಎಲ್ಲಾ ಕಡೆ ಮಾಸ್ಕ್ ಅನ್ನು ಧರಿಸಿಕೊಂಡು ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಕೃಷಿ ಬದುಕಿನ ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂತ ಈ ಕಂಬಳ ನಮ್ಮ ನವೆಂಬರ್ ಡಿಸೆಂಬರ್ ನಲ್ಲಿ ನಡೀತಕ್ಕಂತ ಕುಂದಾಪುರ ಕಡೆಯ ಕಂಬಳದ ಪರಿಸ್ಥಿತಿಯನ್ನು ಅವಲೋಕಿಸಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ನ ತಿಳಿದುಕೊಂಡು ಯಾರಿಗೂ ತೊಂದರೆಯಾಗದ ರೀತಿಯಲ್ಲಿ ಸೀಮಿತ ಅವಧಿಯಲ್ಲಿ ಕಂಬಳವನ್ನ ಆಯೋಜನೆ ಮಾಡಿದ್ರೆ ಒಳ್ಳೆದು ಅನ್ನೋದು ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ಇನ್ನು ಜಿಲ್ಲಾ ಸಮಿತಿ ಅದೇ ರೀತಿ ಮಾರ್ಗದರ್ಶಕರಾದ ಸುಕುಮಾರ್ ಶೆಟ್ಟಿ ಅವರು ಅದೇ ರೀತಿ ಹಿರಿಯರು ಇದ್ದಾರೆ, ಅವರೆಲ್ಲ ಏನ್ ತೀರ್ಮಾನ ತಗೋತಾರ ಅದನ್ನೆಲ್ಲ ನಾವು ಚಾಚು ತಪ್ಪದೆ ಪಾಲಿಸಿಕೊಂಡು ಕಂಬಳವನ್ನ ಉಳಿಸಿ ಬೆಳೆಸುವ, ಕೊರೋನಾದ ವಿರುದ್ಧ ಹೋರಾಡುವ ಎಲ್ಲಾ ಮನೋಸ್ಥಿತಿಯನ್ನು ನಾವು ತಯಾರಾಗಿರ್ಬೇಕು. ಓಕೆ ಓಕೆ. ಈಗ ಸರ್, ಈಗ ಇಲ್ಲಿ IPL ಮಾದರಿಯಲ್ಲಿ ಒಬ್ರು ಕೇಳಿದ್ರು ಆನ್ಲೈನ್ ಕಂಬಳ ಆಗ್ಲಿ ಅನ್ನೋದು ಆವಡ್ ಅನ್ನುವಂಥದ್ದು. ಇಸ್ ಇಟ್ ಪಾಸಿಬಲ್ ಅಂದ್ರೆ ಕಂಬಳ ಅಂತ ಬಂದಾಗ ಇಂತಹ ರೀತಿ ರಿವಾಜ್ಗಳೇನಾದ್ರೂ ಇದೆಯಾ? ಅಂದ್ರೆ ಇಂತಹ ಜನರೆಲ್ಲ ಸೇರ್ಲೇಬೇಕು, ಅಲ್ಲಿ ಕೆಸರಿಗೆ ಇಳಿಲೇಬೇಕು, ಇಷ್ಟು ಸಾವಿರ ಜನರು ಸೇರ್ಲೇಬೇಕು? ತಾವು ಮಾತು ಪ್ರಾರಂಭ ಮಾಡಿದಾಗ ಒಂದು ಮಾತು ಹೇಳಿದ್ರಿ, ಸಾವಿರಾರು ಜನರಿದ್ದಾಗ ಮಾತ್ರ ಕಂಬಳ ಅನ್ನುವಂಥದ್ದು. ಎಸ್ ಸರ್. ಆದ್ರೆ ಸೀಮಿತ ಪ್ರೇಕ್ಷಕರನ್ನು ಹಾಗೂ ಸೀಮಿತ ಕೋಣಗಳ ಪಾಲ್ಗೊಳ್ಳುವಿಕೆಯ ನೇರ ಪ್ರಸಾರದ ಕಂಬಳ ಕಳೆದ ವರ್ಷ ಕೂಡ ಎಲ್ಲ ಕಂಬಳಗಳನ್ನ ನೇರ ಪ್ರಸಾರ ಮಾಡಿದ್ವಿ. ಸಾವಿರಾರು ಲಕ್ಷಾಂತರ ಮಂದಿ ವೀಕ್ಷಣೆಯನ್ನ ಮಾಡಿದ್ದಾರೆ. ಈ ವರ್ಷವನ್ನು ವೀಕ್ಷಣೆಗೆ ಆ ರೀತಿ ಅವಕಾಶ ಮಾಡಿಕೊಡಬಹುದು. ಆದ್ರೂ ಕೂಡ ಕನಿಷ್ಠ ಒಂದು 500 ಜನರಾದ್ರೂ ಪಾಲ್ಗೊಳ್ಳುವಂತ ವಿಶೇಷವಾದ ಟೆಂಟ್ನ ವ್ಯವಸ್ಥೆ, ಅಂತರವನ್ನ ಕಾಪಾಡಿಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಿದ್ರೆ ಕಂಬಳ ಆಯೋಜನೆ ಮಾಡಬಹುದು. ಓಕೆ ಓಕೆ, ರೈಟ್ ಸರ್, ರೈಟ್ ಸರ್. ಬರ್ತೇನೆ ವಿಜಯ್ ಕುಮಾರ್ ಜೈನ್ ಸರ್. ಅದೇ ರೀತಿ ಅನೇಕ ಜನರು ಇನ್ನೊಂದು ಕಮೆಂಟ್ಸ್ ಬಂದಿದೆ, ಅವರು ಕೂಡ ಹೇಳುವಂತದ್ದೇ. ವಿಜಯ್ ಶೌರ್ಯ ಅವರು IPL ತರಾನೇ ನಡ್ಸೋ ವ್ಯವಸ್ಥೆ ಮಾಡಿ ಸರ್ ಪ್ಲೀಸ್ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಜನರಿಗೆ ಏನು ಹೇಳ್ತಾ ಇದ್ದಾರೆ. ಎಸ್, ಸುಕುಮಾರ್ ಶೆಟ್ಟಿ ಅವರು ಸರ್ ಏನು ಹೇಳ್ತೀರಾ ಸರ್? ನೋಡಿ, IPL ಒಂದು ಗ್ರೌಂಡ್ ಮಧ್ಯದಲ್ಲಿ ಒಂದು ಸೀಮಿತವಾದ ಅದಕ್ಕೆ ಬೇಕಂತ ಇರ್ತದೆ. ಇದು ನಾವು ಕಂಬಳ ಅಂದ್ರೆ ನಮ್ಮ ಓಪನ್ ಗ್ರೌಂಡ್ ನಲ್ಲಿ ಬರುವಂತ ಒಂದು ಕ್ರೀಡೆ. ಇದರಲ್ಲಿ ನಾವು ಅದನ್ನು ಹೇಗೆ ಪ್ರೇಕ್ಷಕರನ್ನು ಇಲ್ಲದಿದ್ರೆ ಕಂಬಳ ಅಭಿಮಾನಿಗಳನ್ನು ಹೇಗೆ ನಾವು ಸೀಮಿತವಾಗಿ ಬರತಕ್ಕದನ್ನ ನಿಯಮಾವಳಿಯನ್ನು ಅವರಿಗೆ ಹೇಳುವುದು, ಇದು IPL ತರ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ನನ್ನ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸುತ್ತೇನೆ. ಓಕೆ ಓಕೆ, ರೈಟ್ ಸರ್, ರೈಟ್ ಸರ್. ಎಸ್, ಇದು ಸೋಷಿಯಲ್ ಮೀಡಿಯಾಗಳ ಕಮೆಂಟ್ಸ್ಗಳು. ಎಸ್, ಅದೇ ರೀತಿ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ವೀಕ್ಷಕರೇ, ತಮ್ಮಲ್ಲೂ ಕೂಡ ಪ್ರಶ್ನೆಗಳಿರ್ಬೋದು, ತಮ್ಮಲ್ಲೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಕರೆ ಮಾಡ್ಬೋದು ಈ ಒಂದು ವಿಚಾರದ ಬಗ್ಗೆ. ಅಂದ್ರೆ ಈಗಾಗಲೇ ಮೊನ್ನೆ ತಾನೇ ಭಾನುವಾರ ದೊಡ್ಡ ಮಟ್ಟದ ಸಭೆ ನಡೆದಿತ್ತು, ಕಂಬಳ ಸಮಿತಿ ಮತ್ತು ಕಂಬಳ ವ್ಯವಸ್ಥಾಪಕರ ಸಮಾಲೋಚನಾ ಸಭೆ ನಡೆದಿತ್ತು. ಅದರಲ್ಲಿ ಆ ಸಭೆಯಲ್ಲಿ ದೊಡ್ಡ ಮಟ್ಟದ ನಿರ್ಧಾರಗಳು ಕೂಡ ಈಗಾಗಲೇ ಆಗಿದೆ, ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು. ತಮ್ಮಲ್ಲೂ ಕೂಡ ಸಜೆಷನ್ಗಳಿದ್ರೆ, ಅಂದ್ರೆ ನಮ್ಮ ತುಳುನಾಡಿನ ಜನರು ಬುದ್ಧಿವಂತರು ಕೂಡ ಹೌದು, ವಿದ್ಯಾವಂತರು ಕೂಡ ಹೌದು, ಅದೇ ರೀತಿ ತಮ್ಮಲ್ಲೂ ಕೂಡ ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಜಾನಪದ ಕಲೆ ಏನಿದೆ ಇದು ಉಳಿಬೇಕು, ಬೆಳಿಬೇಕು, ಪ್ರೋತ್ಸಾಹ ಸಿಗಬೇಕು. ಅದಕ್ಕೋಸ್ಕರ ಕಂಬಳ ಆಯೋಜಕರಿದ್ದಾರೆ ನಮ್ಮ ಜೊತೆ, ಕಂಬಳ ಮುಖಂಡರಿದ್ದಾರೆ ನಮ್ಮ ಜೊತೆ. ಹಾಗಾಗಿ ತಮ್ಮ ಒಳ್ಳೆಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಿದೆ, ತಮ್ಮ ಒಳ್ಳೆಯ ಅಭಿಪ್ರಾಯಗಳನ್ನ ನೇರವಾಗಿ ಹೇಳ್ಬೋದು, ಹಂಚ್ಕೊಳ್ಬಹುದು. ಎಸ್, ಅದೇ ರೀತಿ ಅನೇಕ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಅಂಡ್ ಅದೇ ರೀತಿ ಇನ್ನೊಂದು ಕಡೆ ಸರ್, ಹಾಗಾದ್ರೆ ಯಾವ ರೀತಿ ಕಂಬಳವನ್ನ ಮಾಡಬೇಕು ಅನ್ನೋದು ತಾವು ಈಗಾಗಲೇ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದ್ದೀರಾ ವಿಜಯ್ ಕುಮಾರ್ ಜೈನ್ ಸರ್? ಕಂಬಳದ ಕೇಂದ್ರದ ಮಾರ್ಗಸೂಚಿಯನ್ನ ತಿಳಿದುಕೊಂಡು ಡಿಸೆಂಬರ್ 15ರ ತನಕ ಕಾದು ನವೆಂಬರ್ ನಿಂದ ಡಿಸೆಂಬರ್ 15ರ ತನಕ ನಡೆಯುವ ಕುಂದಾಪುರದ ಕಡೆಯ ಕಂಬಳಗಳನ್ನ ಅವಲೋಕಿಸಿ ಯಾರಿಗೂ ತೊಂದರೆಯಾಗದ ರೀತಿಯಲ್ಲಿ ಆ ಕಂಬಳ ಸಂಘಟನೆ ನಡೆದ್ರೆ ಅದೇ ಮಾದರಿಯಲ್ಲಿ ಹಗಲು ಹೊತ್ತಿನಲ್ಲಾದ್ರೂ ಒಂದು ಕಂಬಳವನ್ನ ಸಂಘಟಿಸಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಜಿಲ್ಲಾ ಸಮಿತಿ ಹಾಗೂ ಕಂಬಳದ ಕೋಣಗಳ ಯಜಮಾನರು, ವ್ಯವಸ್ಥಾಪಕರು ತೀರ್ಮಾನ ತೆಗೆದುಕೊಳ್ಳುವುದನ್ನು ನಾವೆಲ್ಲ ಒಪ್ಪಿಕೊಳ್ಳಬೇಕು. 15-16ನೇ ಇಸ್ವಿಯಲ್ಲಿ ಕಂಬಳ ನಿಂತು ಹೋಗಿತ್ತು. ಆ ನಿಂತು ಹೋದ ಸಂದರ್ಭದಲ್ಲಿ ಹಲವಾರು ಕೋಣಗಳನ್ನ ಇನ್ನು ಕಂಬಳವೇ ಆಗುದಿಲ್ಲ ಅನ್ನೋಂತ ಮಟ್ಟಿನಲ್ಲಿ ಕಂಬಳದ ಕೋಣಗಳ ಸಂಖ್ಯೆ ತುಂಬಾ ಕಡಿಮೆ ಆಗಿತ್ತು ಮುಂದಿನ ವರ್ಷಕ್ಕೆ. ಈ ವರ್ಷ ಹೊಸದಾಗಿ ಈ ಕೊರೋನಾದ ನಡುವೆಯೂ ಕೂಡ ತಮ್ಮ ಸಾಕು ಪ್ರಾಣಿಗಳನ್ನ ಕೋಣಗಳನ್ನು ಚೆನ್ನಾಗಿ ಸಾಕಿದ ಒಂದು 200 ಜೊತೆ ಎಕ್ಸ್ಟ್ರಾ ಅಂದ್ರೆ ಹೊಸದಾಗಿ ಪ್ರವೇಶ ಪಡೆದಂತಹ 50 ಜೊತೆ ಕೋಣಗಳು ಕಂಬಳದಲ್ಲಿ ತಯಾರಿ ಮಾಡ್ತಾ ಇದ್ದಾರೆ. ಏನೇ ಆದ್ರೂ ಕೂಡ ಸೀಮಿತ ಕಂಬಳಗಳಾದ್ರೂ ಆಚರಣೆ ಮಾಡಿದ್ರೆ ಅದರ ಆಸಕ್ತಿ ಉಳಿತದೆ. ಜೀವನ ಆಸಕ್ತಿ ಇರುವುದು ನಮ್ಮ ತುಳುನಾಡಿನಲ್ಲಿ ಕಂಬಳದ ಮೇಲೆ. ಕೃಷಿಯನ್ನು ಹೇಗೆ ನಾವು ಪ್ರೀತಿ ಮಾಡ್ತೇವೋ, ಕೃಷಿಯನ್ನು ಬಳಸತಕ್ಕಂತ ಕೋಣಗಳನ್ನು ಅಷ್ಟೇ ಪ್ರೀತಿಯಿಂದ ನಾವು ಸಾಕ್ತಿವಿ. ಒಂದು ಕೋಣವನ್ನ ತನ್ನ ಮನೆಯ ಮಕ್ಕಳಂತೆ ಸಾಕುವಂತ ಜನ ಇದ್ರೆ ಅದು ನಮ್ಮ ತುಳುನಾಡಿನವರು ಮಾತ್ರ. ಬೇರೆ ಯಾವ ಜಿಲ್ಲೆಯಲ್ಲಿ ಕೂಡ ಈ ಕೋಣಗಳನ್ನು ಇಷ್ಟು ಪ್ರೀತಿಯಿಂದ ಸಾಕ್ತಾ ಇಲ್ಲ.
ಆ ಕೋಣಗಳ ಹಿರಿಯ ಕೋಣಗಳನ್ನ ಒಂದು ವರ್ಷ ಓಡಿಸದಿದ್ರೆ ಅವುಗಳ ದೈಹಿಕ ಪರಿಣಾಮ ಕೂಡ ಮುಂದಿನ ವರ್ಷಕ್ಕೆ ಸ್ವಲ್ಪ ಪರಿಣಾಮ ಬೀರುತ್ತೆ. ಅದೇ ರೀತಿ ಹಿರಿಯ ಓಟಗಾರರು ಕೂಡ ಒಂದು ವರ್ಷ ಓಡದೇ ಇದ್ರೆ ಕೂಡ ಅವರಿಗೂ ಕೂಡ ಮುಂದಿನ ವರ್ಷ ಓಡ್ಲಿಕ್ಕೆ ಕಷ್ಟ ಆಗ್ಬೋದು. ಯುವಕರು ಓಡ್ತಾರೆ, ಆದ್ರೆ ಸ್ವಲ್ಪ ಹಿರಿಯ ಅನುಭವಿ ಓಟಗಾರರನ್ನ ಓಡ್ತಾ ಇದ್ರೆ ಅವ್ರು ರನ್ನಿಂಗ್ ಅಲ್ಲಿ ಕಂಟಿನ್ಯೂಟಿ ಬರ್ತದೆ. 53 ವರ್ಷದ ಅಳದಂಗಡಿ ರವಿಕುಮಾರ್ ಅಂತ ಅವರು ಈಗಲೂ ಓಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಕಂಟಿನ್ಯೂಟಿಯಿಂದ ಅಂದ್ರೆ ದಿನ ವರ್ಷ ಓಡ್ತಾ ಇರೋದ್ರಿಂದ ಓಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಆರೋಗ್ಯದ ಹಿತದೃಷ್ಟಿಯಿಂದ ಕೋಣಗಳ ಆರೋಗ್ಯ ಹಾಗೂ ಓಟಗಾರರ ಆರೋಗ್ಯದ ಹಿತದೃಷ್ಟಿಯಿಂದ ಮಾರ್ಗಸೂಚಿ ಅನ್ವಯ ಕಂಬಳಕ್ಕೊಂದು ಅನುಮತಿ ಸಿಕ್ಕಿದೆ ಒಳ್ಳೆದು ಅಂತ ನನ್ನ ಅಭಿಪ್ರಾಯ. ಓಕೆ, ವೆರಿ ಬ್ಯೂಟಿಫುಲ್. ಇದೇ ಪ್ರಶ್ನೆ ಇತ್ತು ಸರ್. ಒಂದು ವೇಳೆ ಅಂದ್ರೆ ಕಂಬಳ ಆಗ್ಬೇಕು, ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಹೌದು, ಆದ್ರೆ ಎಲ್ಲೊಂದ್ ಕಡೆ ಒಂದು ವೇಳೆ ಆಗಿಲ್ಲ ಅಂತ ಹೇಳಿದ್ರೆ ಕೇಂದ್ರ ಮಾರ್ಗಸೂಚಿಗಳು ಬೇಡ ಅನ್ನುವಂತಹ ಮಾತನ್ನ ಹೇಳಿದ್ರೆ, ಈ ಹಿಂದೆ ಕೂಡ ತಾವು ಮೆನ್ಷನ್ ಮಾಡಿದ್ರೆ ಈ ಹಿಂದೆಯೂ ಕೂಡ ಕಂಬಳ ನಡೆದಿರ್ಲಿಲ್ಲ, ಅನೇಕ ಕಾರಣಗಳಿತ್ತು ಈ ಹಿಂದೆ. ಸೊ ಹಾಗೆ ಒಂದು ವೇಳೆ ನಡೆಯದೇ ಇದ್ದಿದ್ರೆ ಏನ್ ಸಮಸ್ಯೆಗಳಾಗಬಹುದು ಅನ್ನೋದು, ಅಂದ್ರೆ ಇದು ಕಂಬಳ ಅಂತ ಬಂದಾಗ ಯಕ್ಷಗಾನ ಅಂತ ಬಂದಾಗ ಹರಕೆಯ ರೂಪದಲ್ಲಿ ಯಕ್ಷಗಾನ ಆಗುತ್ತೆ, ಭೂತಕೋಲ ಸೇವೆ ಅಂತ ಬಂದ ಹರಕೆಯ ರೂಪದಲ್ಲಿ ಆಗುವಂತದ್ದು, ಆ ಊರಿಗ ಅಥವಾ ಆ ಗ್ರಾಮಕ್ಕ ಅಥವಾ ಇನ್ನಿತರ ಆಚಾರ ವಿಚಾರ ಧಾರ್ಮಿಕತೆಯ ಮೇಲೆ ಬೆಸೆದುಕೊಂಡಿರುವಂತಹ ಒಂದು ನಂಬಿಕೆಗಳು, ಆ ಒಂದು ಆಚಾರಗಳು ಯಾವುದು ಯಕ್ಷಗಾನ, ಭೂತಕೋಲ, ಇಂತಹ ಒಂದು ಜಾನಪದ ಆಚಾರ ವಿಚಾರಗಳು. ಕಂಬಳದಲ್ಲಿ ಇಂತಹ ಮಾನದಂಡ ಏನಾದ್ರು ಇದೆಯಾ ಸರ್? ಇಂತಹದ್ದು ವಿಚಾರಗಳು ಬರಲ್ಲ ನನ್ನ ಪ್ರಕಾರ, ಏನ್ ಹೇಳ್ತೀರಾ? ಕಂಬಳದಲ್ಲಿ ಈಗ ಸಂಪ್ರದಾಯದ ಕಂಬಳಗಳೆಲ್ಲ ಉಳುಮೆ ಮಾಡಿ ಆದ್ಮೇಲೆ ಬಿತ್ತನೆ ನೇಜಿ ನಾಟಿ ಮಾಡುವಂತ ಕೆಲಸ ಇದೆ. 40-50 ಜನ ಮಹಿಳೆಯರು ಸೇರಿ ಆ ಗದ್ದೆಯಲ್ಲಿ ನಾಟಿ ಮಾಡುವಂತದ್ದನ್ನ ನಾವು ನೋಡಿದ್ದೇವೆ. ಅದೇ ರೀತಿ ಈ ಆಧುನಿಕ ಕಂಬಳ ಅಂತ ಹೇಳ್ತೀವಿ ನಾವು, ಜೋಡುಕರೆ ಕಂಬಳ ಏನ್ ಮಾಡ್ತೀವಿ, ಅದಕ್ಕೆ ಸ್ವಲ್ಪ ಸಾಕಾಣಿಕೆ, ದೊಡ್ಡ ಸಾಕಾಣಿಕೆಯ ಕೋಣಗಳು ಅಂದ್ರೆ ಫಿಟ್ನೆಸ್ ಜಾಸ್ತಿ ಇರಬೇಕಾಗುತ್ತೆ, ಅಂತ ಕೋಣಗಳನ್ನೇ ಸಾಕಾಣಿಕೆ ಮಾಡಿ ಇಟ್ಕೊಂಡಿದ್ದಾರೆ. ಕಂಬಳ ಈ ವರ್ಷ ಕೊರೋನಾದಿಂದ ಆಗಿ ನಿಲ್ಬಾರ್ದು ಅನ್ನೋದು ನನ್ನ ಭಾವನೆ. ಒಂದು ವೇಳೆ ಆಯಾ ಪ್ರದೇಶದ ಸೀಮಿತ ಅಂದ್ರೆ 18 ಕಂಬಳಗಳು ನಮ್ಮ ಜಿಲ್ಲೆಯಲ್ಲಿ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗಳಲ್ಲಿ ನಡೀತಾ ಇದೆ. ಒಂದು ವೇಳೆ ಕಂಬಳವೇ ಆಗುದಿಲ್ಲ, ಆಯಾ ಪ್ರದೇಶದ ಒಂದು 40-50 ಜೊತೆ ಕೋಣಗಳನ್ನಾದ್ರೂ ಸೇರಿಸಿ ಆಯಾ ಪ್ರದೇಶದಲ್ಲಿ ಬೆಳಿಗ್ಗೆ ಮಾರ್ನಿಂಗ್ 7 to ಈವ್ನಿಂಗ್ 6 ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಸೀಮಿತ ಪ್ರೇಕ್ಷಕರನ್ನೊಳಗೊಂಡ ಕಂಬಳಗಳನ್ನಾದ್ರೂ ಆಯೋಜನೆ ಮಾಡಿದ್ರೆ ಒಳ್ಳೇದು. ಒಂದಂದ್ರೆ ಬಂಟ್ವಾಳ ಕಡೆಯಲ್ಲಿ 1-2-3 ಕಂಬಳ ಆಗುತ್ತೆ, ಮಂಗಳೂರು ಕಡೆಯಲ್ಲಿ 1-2-3 ಕಂಬಳ ಆಗುತ್ತೆ. ಆಯಾ ಪ್ರದೇಶದ ಕೋಣಗಳನ್ನು ಸೇರಿಸಿ ಆದ್ರೂ ಸ್ವಲ್ಪ ಆಸಕ್ತಿ ಉಳಿಸಿಕೊಳ್ಳುವುದು ಒಳ್ಳೇದು ಅಂತ ಹೇಳಿ ಜನರ ಆಸಕ್ತಿಯನ್ನ ನಾವೊಂದು ಸ್ವಲ್ಪ ಪ್ರೇರಣೆ ಕೊಡುವಂತ ವ್ಯವಸ್ಥೆಯನ್ನ ಜಿಲ್ಲಾ ಸಮಿತಿ ಶ್ರಮವಹಿಸ್ತಾ ಇದೆ. ಅವೆಲ್ಲ ಅಂದ್ರೆ ನಮ್ಮ ಹಿರಿಯರು ಮಾರ್ಗದರ್ಶನ ಏನ್ ಮಾಡ್ತಾರೆ ಅದನ್ನ ಪಾಲಿಸಿಕೊಂಡು ಅಂತರವನ್ನ ಕಾಯ್ದುಕೊಂಡು ಸೀಮಿತ ಪ್ರೇಕ್ಷಕರನ್ನೊಳಗೊಂಡ ಕಂಬಳವನ್ನ ಆಯೋಜನೆ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡಬಹುದು ಅಂತ ನನ್ನ ಅನಿಸಿಕೆ. ಓಕೆ, ಸೀಮಿತ ಪ್ರೇಕ್ಷಕರನ್ನ ಒಳಗೊಂಡು ಅನ್ನುವಂಥದ್ದಲ್ವಾ ಸರ್? ಓಕೆ, ರೈಟ್ ಸರ್. ಎಸ್, ಅದೇ ರೀತಿ ಸುಕುಮಾರ್ ಶೆಟ್ಟಿ ಸರ್ ಈಗ ನಿಖುಲ್ ಇತ್ತೆ ಕಂಬಳ ಈ ಸಲದ ಕಂಬಳ ಆಪುಂಡು ಪನ್ಪುನ ವಿಚಾರಡೆ ನಿಖುಲ್ದಲ್ಲ ಪೂರ್ವ ತಯಾರಿ ಮಲ್ತೊಂದುಲ್ಲರ ನೆತ್ತ ಬಗ್ಗೆದಲ್ಲ ದುಂಪೋದು ಬೇಲೆಪುರ ಕೆಲಸಪುರ ಅವನುಂಡೆ ಸರ್ ಎಂಚ ಅವನುಂಡು ಎಂಕ್ಲು ಯಜಮಾನ್ಯ ಯಜಮಾನ್ಯ ಎಂಕ್ಲು ಕಮ್ಮಳ ಆಪುಡು ಬಂದ ಭಾವನೆ ಒಂದು ಎರ್ಲೆನ ತಾಮಕೊಂಡು ಎರ್ಲೆನ ದತ್ತದ ಎರ್ಲೆನ ಮನೆ ಒಂಜಿ ದಯಲ್ಲ ಮಲ್ತ ಕಮ್ಮಳ ಆಪುಡು ಪಂಪಿನ ಭಾವನೆ ಇಲ್ಲ. ನನ್ನ ಈ ಕೋವಿಡ್-19 ನಮ್ಮ ಚೌಟರ್ ಪನ್ನಂಚನೆ ಅಷ್ಟ ಸಂಖ್ಯೆ ಕಮ್ಮಿ ಆವನ್ನುಂಡು. ಅವು ಎಂತ ಕಮ್ಮಿ ಆಗಿ ಎಲ್ಲ ಇದು ಕೇಂದ್ರದ ಮಾರ್ಗಸೂಚಿ ಎಂಗಳಿಗೆ ಪೂರಕವಾದ ಬರ್ತದೆ. ಕಂಬಳ ಮಲ್ಪಲೆ ಮಂಪಿನ ಪರ್ಮಿಷನ್ ಖಂಡಿತ ಎಂಕಲೆ ತಿಕ್ಕೊಂಡು ಮಂಪಿನ ಆಶಾಭಾವನೆ ಇಲ್ಲ. ಓಕೆ, ಅಂಚ ಆಶಾಭಾವನೆ ಈತ ಆಲ್ರೆಡಿ ನಿಖುಲ್ ಪ್ರಿಪೇರ್ ಆತರ್ ಪ್ರಿಪೇರ್ ಇಲ್ಲ ಅತೆ ಒಂದು ವೇಳೆ ಕಂಬಳ ಆವೋಡು ಎಂಕುಲ ಪನ್ಪುನವಿನಿ ಬರ್ಪೆ ಸರ್ ಪಾತೆರ್ವೆ ಅಂಡ್ ಕುಡಂಜಿ ಕಾಲರ್ ಉಲ್ಲೇರ್. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ, ನವೀನ್ ಚಂದ್ರ ತಿರುವಲ್ಗುಟ್ಟು ಅಮ್ಮಂಜಿ ಪಾತೆರಮುಲ್ಲೆ. ನಮಸ್ತೆ ಸರ್, ನಮಸ್ತೆ ಪಾತೆರ್ಲೆ ಸರ್. ಯಾನ್ ಇಂಜಾಂತ ಈರೊಂಜಿ ಇಂಜಾನೊಂಜಿ ಪ್ರಶ್ನೆ ಅಂಕಲ್ ವಿಜಯ್ ಕುಮಾರ್ ಜೈನ್ ಇಂಜಾನೊಂಜಿ ಕೇಂಡಾರೆ ಆಕ್ಚುಲಿ ಅದೇ ಅರ್ಥ ಆಯ್ತು ಬಂಡ ಈ ರೆಂಚೆ ಕೇಂದ್ರ ಬಂಡ ಕಂಬಳ ಆವಂದ ಇತ್ತಿಂದಾಂಡ ಸಾಧಾರಣ ನಿಕ್ಲಿಗೆ ದೋಷ ಉಪ್ಪ ಅಂಜಿ ಬಂಡ ಆಟ ಪರಕೆ ಪರ್ಫೆಕ್ಟ್ ಅಂದನ್ ಕೇಂದ್ರ ವಿಜಯ್ ನಾಯ್ಕ ಉತ್ತರ ಯಾನ್ ಇಂಜ ಕಂದಿನ ಬಂಡಗ ಸರಿ ಎಂಕಲ್ನ ಊರುಡು ಕೆಲವೊಂದು ಹಾಗೆ ಕಂಬಳಲ್ಲ ಒಂದು ದೇವ ಜಪನ ಒಂದು ದೈವ ಜಪನ ಒಂದು ಮುಲ್ಕಿ ಸೀಮೆದ ಕಂಬಳ ಕರೆಕ್ಟ್ ಕಪ್ಪಾಡಿದ ಕಂಬಳ ಇನ್ನು ಪೂರ ದೈವ ಜಪನ ಕಂಬಳ ಸತ್ಯ. ಸರಿ ವಾಮಂಜೂರು ತಿರುವಲ್ಗುಡಿ ಸಂಕುಪುಂಜ ದೇವ ಪೂಜೆ ಕಂಬಳ ಪಣ್ಣದಾಂಡ ಅಮೃತೇಶ್ವರ ದೇವರನ್ನ ಬಲಿಯಾದ ದೇವರ ಕಂಬಳ ತೂದು ಪಿರ ಗರ್ಭಗುಡಿ ಸೇರ್ಮಂಜ ಎಂಗ್ಲೆಂಡ್ ಶಾಸ್ತ್ರ ಪ್ರಕಾರದಲ್ಲಿ ಕಂಬಳ ಸತ್ಯ. ಈ ಕಂಬಳ ಮಾತ್ರ ನಡತಿಗಿಂದಾಂಡ
ಇಡೀ ಎಂಕಲ ಮಾಗಣೆಗೆ ಗ್ರಾಮಗೂ ಬಾರಿ ಮಲ್ಲ ದೋಷಲುಂಡು. ಈ ಒಕ್ಕಾಡಿಗೋಳಿ ಕಂಬಳದ ಕಂಬಳ ಮಲ್ತಿ ಜನ ಪ್ರತಿ ಇಲ್ಲಡ್ಲ ಪೋದು ಉಚ್ಚಿಕೊಳ್ಳುಂಡು. ಗ್ರಾಮ ಎಕಡೆ ಪನ್ನ ವಿಜಯ ನೈಗಿಚ್ಚಿನ ಸರಿ ಅರ್ಥ ಆಗಿದೆ ಬಡದು ಬಡ ದೋಷಲುಂಡು ಬೇರೆ ಕಂಬಳ ಆವಿಡ ಕಂಬಳ ಕಾಳಿ ಕ್ರೀಡೆ ಎಂಗ್ಲ ಸಂಸ್ಕೃತಿ ಎಂಗ್ಲ ಇರೇ ಗೊತ್ತಪ್ಪ ಜನ. ಕರೆಕ್ಟ್ ಸರ್ ಈಜಿ ಎಲ್ಲ ಒಂದುವೇ ದಾಟಿದ ಪ್ರಶ್ನೆಗೆ ಎನ್ನಿ ಕರೆಕ್ಟ್ ಇರ್ಪಂಡಿನ ಸರಿಯಾಯಿನ ಎಸ್ ಯಾನ್ ದಾದ ಪ್ರಶ್ನೆಗೆ ಆ ಪ್ರಶ್ನೆಗೆ ಸರಿಯಾಗಿ ನಂಚಿನ ಉತ್ತರ ಹೀರ್ಕೊಡ್ತಾರೆ ಸರ್. ವಾಮಂಜುರದು ಕಾಲ್ ಬಂದಿರತ್ತೆ ಸರ್. ನಮಸ್ತೆ ನವೀನ್ ಚಂದ್ರ ಸರ್. ಬಾರಿ ಪೊರ್ಲುದ ಒಂಜಿ ಯಾನ್ ಕೇನ ಪ್ರಶ್ನೆಗೆ ಒಂಜಿ ಉತ್ತರ ತಿಕ್ಕಂಡು ಪಂಡದು ಎನ್ನುವ ಯಾನ್ ಪನಾಗ ಒಂದುವೇ ನಮ್ಮ ಶ್ರೀಮಂತ ಸಂಸ್ಕೃತಿ ದಾದೊಂಡು ತೊಲೆ ಈ ಧಾರ್ಮಿಕತೆ ನಂಬಿಕೆ ದಾದೊಂಡು ತೊಲೆ ಇದೇನೇ ಪಾತೇರು ನಮ್ಮ ಅತ್ತೆ. ಸರಿ ಸರ್ ಸರಿ ಹಾ ಸರಿ ಸರ್ ಥ್ಯಾಂಕ್ ಯು ಸೋ ಮಚ್ ಎಸ್ ಐಕೆ ಬೋರ್ಡ್ ಪಾತ್ರ ಒಂದಿಲ್ಲ ಕಂಬಳದ ಮುಖಂಡರು ಅಕ್ಲೆಡೆಲ್ಲ ಪಾತ್ರ ಒಂದಿಲ್ಲ. ಎಸ್ ಸರ್ ಬ್ರಿಜೇಶ್ ಚೌಟ ಸರ್ ನಾನು ಆಗ್ಲೇ ಅದೇ ಒಂದು ಮಾತನ್ನ ಕೇಳಿರುವಂತದ್ದು ಎಲ್ಲಾದ್ರೂ ಒಂದ್ ಕಡೆ ಆಚಾರ ವಿಚಾರಗಳು ಧಾರ್ಮಿಕತೆಯ ಭಾವನೆಗಳಿಗೆ ಧಕ್ಕೆ ಆಗುತ್ತಾ ಅನ್ನುವಂಥದ್ದು. ಎಸ್ ಬ್ರಿಜೇಶ್ ಚೌಟ ಸರ್. ಎಸ್ ಸರ್. ಅಲ್ಲ ಧಾರ್ಮಿಕತೆಯ ವಿಷಯದ ಬಗ್ಗೆ ನವೀನನ್ನ ಹೇಳಿದ್ರು. ಅದೊಂದು ಆಯಾಮ ಇದ್ರೂ ಕೂಡ ಇನ್ನೊಂದು ಆಯಾಮ ಏನಂದ್ರೆ ಈ ನಮ್ಮ ಸಂಸ್ಕೃತಿ ಒಂದು ಬೆಳೆಯುವಂತದ್ದು. ಯಾವುದೇ ಒಂದು ಆಚಾರ ವಿಚಾರ ಇರ್ಲಿ ಅದೊಂದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಇವಾಲ್ವ್ ಆಗ್ತಾ ಹೋಗ್ತದೆ. ಅದೇ ರೀತಿ ಈ ಕಂಬಳ ಏನು ಒಂದು ಹಂತದಲ್ಲಿ ಕೇವಲ ಒಂದು ಮನೆಯಲ್ಲಿ ತಮ್ಮ ಕೃಷಿ ಚಟುವಟಿಕೆ ಮುಗಿದು ಮನೆಗೆ ಸೀಮಿತವಾಗಿದ್ದಂತ ಕಂಬಳ ಇವತ್ತು ಸಮಾಜದ ಒಂದು ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ ತುಳುನಾಡಿನ. ಯಾವ ರೀತಿ ಅಂದ್ರೆ ತುಳುನಾಡು ಅಂತ ಹೇಳಿದ ಕೂಡಲೇ ಕಂಬಳ ಅಂತ ಹೇಳಿದ ಕೂಡ ತುಳುನಾಡು. ತುಳುನಾಡಿನ ವ್ಯಕ್ತಿ ಇವತ್ತು ಯಾವುದೇ ವಿಶ್ವದ ಯಾವುದೇ ಭಾಗಕ್ಕೆ ಹೋದ್ರು ಕೂಡ ಅವರು ಸಹಜವಾಗಿ ಕಂಬಳದ ಜೊತೆ ತಮ್ಮನ್ನು ಐಡೆಂಟಿಫೈ ಮಾಡ್ಕೊಳ್ತಾರೆ. ಹಾಗಾಗಿ ಆ ದೃಷ್ಟಿಯಿಂದ ಈ ಕಂಬಳ ಉಳಿಸಿ ಬೆಳೆಸುವಂತದ್ದು ಅವಶ್ಯಕತೆ ಇದೆ. ಒಂದು ಹಂತದಲ್ಲಿ 2015-16ರಲ್ಲಿ ಯಾವ ರೀತಿಯಲ್ಲಿ ಮಾಧ್ಯಮ ಸಮಾಜ ಜಾತಿ ಮತ ಪಂಥಗಳನ್ನೆಲ್ಲ ಮೀರಿ ಈ ಕಂಬಳದ ಉಳಿವಿಗಾಗಿ ಹೋರಾಟವನ್ನ ಮಾಡಿದ್ದ ಇವತ್ತೊಂದು ಭಿನ್ನವಾದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಕೋವಿಡ್ ಇರುವಂತಹ ಸಂದರ್ಭದಲ್ಲಿ ನಾವೆಲ್ಲ ಜವಾಬ್ದಾರಿತವಾಗಿ ಇರಬೇಕು. ಕೇಂದ್ರ ಸರ್ಕಾರ ಜಿಲ್ಲಾಡಳಿತ ಯಾವ ಮಾರ್ಗಸೂಚಿಗಳನ್ನು ಕೊಡ್ತದ ಆ ಮಾರ್ಗಸೂಚಿಗೆ ಅನುಗುಣವಾಗಿ ನಾವು ವ್ಯವಹರಿಸಬೇಕು. ಇದೆಲ್ಲದರ ಮಧ್ಯೆ ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ಆಚಾರ ವಿಚಾರಗಳು ಉಳಿದು ಬೆಳೆಯಬೇಕು ಅನ್ನೋಂತ ಅಪೇಕ್ಷೆ ಎಲ್ರಿಗೂ ಇರುವಂತದ್ದು. ಹಾಗಾಗಿ ಪ್ರಾರ್ಥನೆ, ಹಾಗಾಗಿ ನಾವು ತುಳುನಾಡಿನ ಎಲ್ಲ ದೇವರುಗಳಿಗೆ ಪ್ರಾರ್ಥನೆಯನ್ನು ಮಾಡುದಂದ್ರೆ ಒಂದು ಕಡೆಯಿಂದ ಕೋವಿಡ್ ಕಡಿಮೆ ಆಗ್ತಿರುವಂತದ್ದು ಎಲ್ಲರಿಗೂ ಒಂದು ಆಶಾಭಾವನೆಯನ್ನ ಸೃಷ್ಟಿ ಮಾಡಿದೆ. ಹಾಗಾಗಿ ಮೊನ್ನೆ ನಡೆದ ಸಭೆಯಲ್ಲೂ ಕೂಡ ಅದೇ ಅಭಿಪ್ರಾಯ ವ್ಯಕ್ತವಾಗಿರುವಂತದ್ದು. ನಾವೆಲ್ಲ ಒಂದು ತಿಂಗಳ ಕಾಲ ವೇಟ್ ಮಾಡುವ, ಡಿಸೆಂಬರ್ 10-15ರ ಹೊತ್ತಿಗೆ ಎಲ್ಲ ಹಿರಿಯರು ಸೇರಿ ಮತ್ತೊಮ್ಮೆ ಸಮಾಲೋಚನೆಯನ್ನು ಮಾಡುವ. ಆ ದಿವಸದ ಪರಿಸ್ಥಿತಿ ಯಾವ ರೀತಿ ಇರುತ್ತೆ, ಮಾರ್ಗಸೂಚಿಗಳು ಯಾವ ರೀತಿ ಇರುತ್ತೆ, ಅದನ್ನ ಅನುಸರಿಸಿಕೊಂಡು ಯಾವ ರೀತಿ ಕಂಬಳವನ್ನು ನಡೆಸಬಹುದು ಅದರ ಆಲೋಚನೆಯನ್ನು ಮಾಡಿ ಜನವರಿ ನಂತರ ಕಂಬಳ ನಡೆಯುವ ಒಂದು ಇಚ್ಛೆಯನ್ನ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಒಂದು ತಿಂಗಳು ವೇಟ್ ಮಾಡಿ ನೋಡುವ ಅನ್ನುವಂಥದ್ದು ಬಂದಿರುವಂತ ಅಭಿಪ್ರಾಯ. ಓಕೆ, ಒಂದು ತಿಂಗಳು ವೇಟ್ ಮಾಡಿ ನೋಡೋಣ ಅನ್ನುವಂಥದ್ದು ಬ್ರಿಜೇಶ್ ಅವರೇ ಹೇಳ್ತಾ ಇದ್ದಾರೆ. ಎಸ್ ಸರ್, ಬರ್ತೇನೆ. ಅದೇ ರೀತಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಯತಿನ್ ಬೆಂಗ್ರೆ. ನಮಸ್ತೆ ಪಾತಿರ್ಲೆ ಯತಿನ್ ಬೆಂಗ್ರೆ ತುಳುಟ್ ಪಾತಿರ್ಲೆ ಮಲ್ಲೇಶ್ ಪಾತಿರ್ಲೆ. ಹಾ ಪಾತಿರ್ಲೆ ಸರ್, ಪಾತಿರ್ಲೆ ಕಟ್ಟದ ಯಾಪ ಬೈದನ್ ಸರ್ ಅವೆಲ್ಲ ಮರಪರಬಲ್ಲಿ ಸರ್. ಯತಿನ್ ಸರ್ ಇರ್ನ ವಾಯ್ಸ್ ಸರಿ ಕೇನುಂದು ಜಿ ಸರಿ ಪಾಲನೆ ಸರ್ ಜೋರ್ಡ್ ಪಾತಿರ್ಲೆ ಸರ್. ಹಾ ನಮ್ಮದು ತುಳುನಾಡದ ಕಟ್ಟುಂಡತೆ ಇದು ಬೈದಿನ ಮಾತ ಕಟ್ಟಲ ಮರಪರಬಲ್ಲಿ ಸರ್. ಕರೆಕ್ಟ್ ಬಟ್ಟೊಂಜಿ ಒಡ್ಡರಂಗಿನ ಗೊತ್ತಿಲ್ಲ ಓ ನಮ್ಮ ಮನ್ಪುಂಡ ರಾಜಕೀಯ ಪ್ರವೇಶ ಅವರ ಬಲ್ಲಿ. ಸರಿ ಸರ್. ಓಕೆ ರೈಟ್ ಸರ್, ಥ್ಯಾಂಕ್ ಯು ಯತಿನ್ ಬೆಂಗ್ರೆ ಅವರ ಮಾತುಗಳು. ಎಸ್ ಸರ್, ವಿಜಯ್ ಕುಮಾರ್ ಸರ್, ನಾನು ಆಗ್ಲೇ ಕೇಳಿರುವಂತಹ ಪ್ರಶ್ನೆ ನವೀನ್ ಅವರು ಹೇಳಿದ್ರು ಅದರ ಬಗ್ಗೆ. ನಮ್ಮ ಧಾರ್ಮಿಕತೆಗೆ ಏನಾದ್ರು ಅಡೆತಡೆ ಆಗುತ್ತಾ, ಗ್ರಾಮಕ್ಕ ಅಥವಾ ಇನ್ನಿತರ ಸಮಸ್ಯೆಗಳಾಗುತ್ತಾ, ಇಂತಹ ವಿಚಾರಗಳನ್ನು ನವೀನ್ ಅವರು ಈಗಾಗಲೇ ಹೇಳಿದ್ರು. ಎಸ್ ಸರ್, ವಿಜಯ್ ಕುಮಾರ್ ಸರ್. ಖಂಡಿತವಾಗಿಯೂ ಧಾರ್ಮಿಕ ಹಿನ್ನೆಲೆಯನ್ನೊಳಗೊಂಡದೇ ಕಂಬಳ. ಪ್ರತಿ ಊರಿನಲ್ಲಿ ಕೂಡ ಒಂದು ಕಂಬಳದ ಆಚರಣೆ ಆಗದೇ ಇದ್ರೆ ಹಲವಾರು ತೊಂದರೆಗಳನ್ನು ಅನುಭವಿಸಿದವರಿದ್ದಾರೆ.
ಈಗ ನವೀನನ್ನ ಹೇಳಿದಾಗೆ ವಾಮಂಜೂರು ಕಂಬಳ ಅಂದ್ರೆ ದೇವರೇ ಬಂದು ಕಂಬಳ ನೋಡ್ತಾರೆ ಅಂತ ಹೇಳಿ. ಕರೆಕ್ಟ್. ಬಳ್ಳಬಂಜದ ಕಂಬಳ ಅಂತ ಹೇಳಿದ್ರೆ ಆ ಕಂಬಳದ ದಿವಸ ದೇವರಿಗೆ ಪೂಜೆ ಇಲ್ಲ, ಕಂಬಳವೇ ಆ ದಿನದ ಪೂಜೆ. ಕಟಪಾಡಿ ಮತ್ತು ಆಯ್ಕಳ ಮತ್ತು ಮೂಲ್ಕಿ ಕಂಬಳಗಳು ಇಂದಿ ಕೂಡ ಸಂಪ್ರದಾಯವನ್ನ ಉಳಿಸಿಕೊಂಡು ಆ ದೈವ ದೇವರ ಆರಾಧನೆಯನ್ನು ಮಾಡಿಕೊಂಡು ಕಂಬಳವನ್ನ ಆಚರಣೆ ಒಂದು ವರ್ಷವೂ ತಪ್ಪದೆ ಮಾಡಿದಂತ ವಿಚಾರಗಳನ್ನು ನಾವೆಲ್ಲ ತಿಳಿದಿದ್ದೇವೆ. ಅದರಿಂದ ಆರೋಗ್ಯದ ದೃಷ್ಟಿಯಲ್ಲಿ ಕೋಣಗಳ ಆರೋಗ್ಯಕ್ಕೂ ಒಳ್ಳೇದು, ನಮ್ಮ ಧಾರ್ಮಿಕ ನಂಬಿಕೆಯನ್ನ ಉಳಿಸ್ಕೊಳ್ಬೇಕು. ಇದಕ್ಕಿಂತ ಹೆಚ್ಚಾಗಿ ಕೃಷಿ ಸಂಸ್ಕೃತಿ ಅಂದ್ರೆ ಕೋಣಗಳನ್ನ ಉಳುಮೆಗೆ ಎಷ್ಟು ಬಳಸ್ತೀವೋ ಅಷ್ಟೇ ಪ್ರೀತಿಯಿಂದ ಸಾಕ್ತಿವಿ, ಅಷ್ಟೇ ಜೊತೆಯಾಗಿ ಕಂಬಳವನ್ನು ಆಚರಣೆ ಮಾಡ್ತೇವೆ. 8 ತಿಂಗಳಿಂದ ನಾವು ಎಷ್ಟು ಕೊರೋನಾದ ಹೊಡೆತವನ್ನು ಅನುಭವಿಸಿದ್ರು ಕೂಡ ತಮ್ಮ ಕೋಣಗಳನ್ನು, ಸುಕುಮಾರ್ ಶೆಟ್ಟಿ ಅವರು ಹೇಳಿದಾಗೆ ಕೋಣಗಳನ್ನ ತಯಾರಿಗೊಳಿಸಿದ್ರೆ ಅದರ ಪ್ರೀತಿಯಿಂದ ಬಾಂಧವ್ಯವನ್ನ ಅದನ್ನ ಚೆನ್ನಾಗಿ ಸಾಕೊಂಡೇ ನಾವು ಬದುಕಿದ್ದೀವಿ. ಆದ್ರಿಂದ ಆ ಪ್ರೀತಿ ಉಳಿಬೇಕು, ಆಸಕ್ತಿ ಉಳಿಬೇಕು, ಕೃಷಿ ಪರಂಪರೆ ಉಳಿಬೇಕು, ಧಾರ್ಮಿಕ ಹಿನ್ನೆಲೆಗೆ ತೊಡಕಾಗಬಾರ್ದು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಕರೆಕ್ಟ್. ಎಸ್ ಸರ್ ಇದೆ. ಕೇವಲ ಜಾನಪದ ಕ್ರೀಡೆ ಮಾತ್ರ ಅಲ್ಲ, ಇಲ್ಲಿ ನಮ್ಮ ಧಾರ್ಮಿಕತೆ ಕೂಡ ಇದೆ, ನಮ್ಮ ಆಚಾರ ವಿಚಾರಗಳು ಕೂಡ ಇದೆ, ತುಳುನಾಡಿನ ಸಂಸ್ಕೃತಿಯು ಕೂಡ ಇದೆ, ಇಲ್ಲೂ ಕೂಡ ನಂಬಿಕೆ ಇದೆ ಅನ್ನುವಂಥ. ಸೊ ಅದಕ್ಕೋಸ್ಕರ ಈ ಪ್ರಶ್ನೆ ಅದೇ ರೀತಿ ಈ ಒಂದು ವಿಚಾರ ಎಷ್ಟು ಪ್ರಾಮುಖ್ಯತೆಯನ್ನ ಪಡೆಯುತ್ತೆ ತುಳುನಾಡಿನಲ್ಲಿ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂತಹ ವಿಚಾರ. ಅದಕ್ಕೋಸ್ಕರ ಕಂಬಳ ಆಗ್ಲೇಬೇಕು ಅನ್ನುವಂಥದ್ದು ಎಲ್ಲರೂ ಕೂಡ ಹೇಳುವಂತಹ ಒಕ್ಕೋರ್ಲ ಮಾತುಗಳು. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ. ಫರಂಗಿಪೇಟೆ. ಫರಂಗಿಪೇಟೆ ಇನ್ನ ಪುದರ್ ಸರ್ ಪಲ್ನೆ ಕಂಬುಲ ಅಂದು ಪನ್ಪಿನಿ ಕಂಬುಲ ಇನಿ ಗೋಡೆ ತಕ ಮಲ್ತನ್ ನತ್ತತ್ತೆ ಒಂಜಿ ಪೂಕರ ಬತ್ತಿನ ಇನಿ ಕಂಬುಲ ಮುಟಾಂಡ್ ಕಂಬುಲದ ಬುಡಿ ಒಂಜಿ ಕಟೀಲು ದೇವಸ್ಥಾನಕ್ಕೆ ಹೋದು ಒಂಜಿ ಪೂಜೆ ಮಲ್ತದು 1 ಮಿನಿಟ್ ಕುಲ್ಲೆರ ಅವಳು ಬಿಡು ಪೂಜೆ ಮಕ್ಕಳು ಗೊತ್ತಾಯ್ತಿ. ನೇಮ ಕೋಲ ಇರ್ನ ಎಂಪಿನ ಕೊಲಾವಡು ಅತನ MLA ಕೊಲಾವಡು ಇನ್ನೇನು ಪೂರ ಸರಿ ಮಲ್ಪಂದೆ ಕಂಬುಲ ಕೋಲ ನೇಮ ಆಟ ನೀ ಏರಿಗಿ ಒಕ್ಕಡೆ ಸುರು 5 ಮಲ್ಪುಲೆ ದೇವಸ್ಥಾನಕ್ಕೆ ಹೋದು 1 ಮಿನಿಟ್ ಕುಲ್ಲೋಡ ಅವಳು ಐನು ಪೂರ ಉಲ ಹಿಡಿದು ಲಾಕ್ ಮಲ್ದೀತಾರ ತನಿಕುಲು ಈಗಿನ ದೇವರನ್ನ ಬಂದು ಮಲ್ಪುಲೆ ದಾದೆ ಕಾಸು ಮಲ್ಪರ ಮಲ್ಪೀಕರಣಿಕುಲು ತುಳುನಾಡಿ ಇಂಚಿನ ಬಂದದು ಒಂಜೆಲ್ಲಿ ಜೋಕಲೆಗಳು ಗೊತ್ತುಂಟು ಐನು ಸ್ಟೇಜ್ ಉಂಟು ಮಲವಲ್ಲ ಪಾತಿರತ್ತು ಐಕ್ ಬೋರ್ತಿಲಕ ಮಲ್ಪೊಡತ್ತೆ ಸಿಸ್ಟಮ್ ನಿಮ್ಗೆ ಹೊರ ಓಪನ್ ಮಲ್ಪುನಿ ಕೂಡ ಅವಳು ಉಂಟೆರವಲ್ಲಿ ಕುಲ್ಲೆರವಲ್ಲಿ ಸರಿ ಇತ್ತೆ ಸ್ಟೇಜ್ ಉಂಟು ಸಂಸ್ಕೃತಿ ಎಂಚಿನ ಒಂದು ಬಣ್ಣದ ಮಾತೆರೆಗಳು ಗೊತ್ತು ಸರಿ ಇತ್ತೆ ಸ್ಟೇಜ್ ಉಂಟು ಏರ್ ಬೊಬ್ಬೆ ಮಾಡಿ ಬಿಡ್ಲಿ ಯಾರು ಚೌಟೇರುಲ್ಲಿ ಹೆಂಗ್ ಗೊತ್ತುಂಡು ಏರುಂದು ಪನ್ಪುಜಾನ್ ಸರಿ ಇತ್ತ ಇರು ಮಲಮಲ್ಲ ಸ್ಟೇಜ್ ಇಡು ಪಾತೇರ್ನಿ ಅಕಲೇ ಗೊತ್ತಿಜನ್ನ ಸ್ಟೇಜ್ ಇಡಿ ಎಂಜಿನ ನೇಮ ಎಂಜಿನ ಕೋಲ ಸ್ಟೇಜ್ ಉಂಟು ಇತ್ತೆ ಏರ್ ಸ್ಟೇಜ್ ಅಣ್ಣ ಇರಡನ್ ಪಾತ್ರೊಂದಿಲ್ಲ ಅಣ್ಣ ಇರಡನ್ ಪಾತ್ರೊಂದಿಲ್ಲ ಯಾನ್ ಪಾತ್ರೊಂದಿಲ್ಲ ಯಾನ್ ಪಾತ್ರೊಂದಿಲ್ಲ ಯಾನ್ ಪಾತ್ರೊಂದಿಲ್ಲ ಕೇಳೆ ಇರಡ ಯಾನ್ ಪಾತ್ರೊಂದಿಲ್ಲ ಕೇಳೆ ಕೇಳೆ ಇತ್ತ ಸ್ಟೇಜ್ ಉಂಟು ಏರ್ ಬೊಬ್ಬೆ ಮಾಡ್ದೆ ಸ್ಟೇಜ್ ಉಂಟು ಇತ್ತೆ ಏರ್ ಬೊಬ್ಬೆ ಮಾಡ್ದೆ ಸ್ಟೇಜ್ ಇಡುವಂತದ್ದು ಏರಿತ್ತೆ ಬೊಬ್ಬೆ ಮಾಡ್ದೇರು ಬೊಬ್ಬೆ ಏರ್ಬಾರ್ದೇರಿ ಐಕ್ಲ ರಾಜಕೀಯ ಸರಿ ಇತ್ತ ಮೂಲೆಂಕುಲ್ ರಾಜಕೀಯ ಸರ್ ನಮಸ್ಕಾರ ಇರ್ನಂಚಿನ ಮೈಂಡ್ ಸೆಟ್ ಇತ್ತಿನಕ್ಲೆಗೆ ನಮಸ್ಕಾರ ಇರ್ನಂಚಿನ ಮೈಂಡ್ ಸೆಟ್ ಇತ್ತಿನಕ್ಲೆ ನಮಸ್ಕಾರ ಎಂಕುಲ್ ಕಂಬಳದ ಬಗ್ಗೆ ಪಾತಿರೋದಿಲ್ಲ ಇರೇ ಕಂಬಳ ಇಷ್ಟ ಉಂಡ ಮುಕ್ಕಲ್ ಮಾತೆಲ್ಲ ಆಯೋಜಕರು ಮುಕ್ಕಲ್ ಮಾತ ಮುಖಂಡರು ಕಂಬಳ ಮನ್ಪೇರು ಹೋದು ಸಾಧ್ಯ ಆಂಡ ಆ ಕಂಬಳದ ಗದ್ದೆಗೆ ಹೋದು ಕಂಬಳ ಅಂತೂಲೆ ಓಕೆ ಮನಸ್ಸಿಡು ಎಪ್ಪಲ ಎಡ್ಡೆನ ಯೋಚನೆ ಮಾಡ್ಕೊಳ್ಳಿ ಎಡ್ಡೆನ ಆಲೋಚನೆ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಓಕೆ ಇಂಥವರೆಲ್ಲ ಇರ್ತಾರೆ, ಏನ್ ಮಾಡ್ಲಿಕ್ಕೆ ಸಾಗಲ್ಲ. ಸೊ ಇಂತಹ ವಿಚಾರಗಳು ಬರುತ್ತೆ ನಮ್ಮ ಸಮಾಜದಲ್ಲಿ. ರೈಟ್ ಎಸ್ ಸರ್ ಮಸ್ತ್ ಬದಲಾವಣೆ ಮಾಡೋದು. ಓಕೆ ಇಗ್ನೋರ್ ಕರೆ ಇಂತಹ ಅನೇಕ ಮನಸ್ಥಿತಿಯವರು ಕೂಡ ನಮ್ಮ ಸಮಾಜದಲ್ಲಿ ಇರ್ತಾರೆ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಅನೇಕ ಕಮೆಂಟ್ಸ್ಗಳು ಬರ್ತಾ ಇರುವಂತದ್ದು ಸರ್, ಈ ಸಲ ಕಂಬಳ ಆಗ್ಬೇಕು, IPL ಮಾದರಿಯಲ್ಲಿ ಮಾಡ್ಬೇಕು ಅನ್ನೋ ಮಾತನ್ನು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಒಂದ್ ಕಡೆ ವಿಜಯ್ ಕುಮಾರ್ ಅವರು ಮೆನ್ಷನ್ ಮಾಡಿದ್ರು, ಸುಕುಮಾರ್ ಶೆಟ್ಟಿ ಅವರು ಕೂಡ ಅವರ ಜೊತೆ ಕೂಡ ಅದನ್ನೇ ಕೇಳಬೇಕಾಗುತ್ತೆ. ಈ ಒಂದು ಸೀಮಿತ ಪ್ರೇಕ್ಷಕರನ್ನ ಇಟ್ಕೊಂಡು ಈ ಒಂದು ದೀರ್ಘಾವಧಿಯ ಬದಲು ಬೆಳಿಗ್ಗಿನಿಂದ ಸಂಜೆಯ ತನಕ ಮುಗಿಯುವಂಥದ್ದು ಅಲ್ವಾ, ಇದು ಸದ್ಯದಲ್ಲಿ ತಾವುಗಳು ತೆಗೆದುಕೊಂಡಿರುವಂತಹ ನಿರ್ಧಾರ ಅನ್ನುವಂಥದ್ದು ಕಾಣ್ತದೆ ಅಲ್ವಾ? ಓಕೆ ಸುಕುಮಾರ್ ಶೆಟ್ಟಿ ಅವರು ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ಹಲೋ ನಮಸ್ತೆ ಸರ್. ಹಲೋ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ?
ಕೇಳ್ತದೆ. ಹಲೋ, ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಪೆರಾರದಿಂದ ಮಾತಾಡುದು. ಪೆರಾರದಿಂದ. ಓಕೆ, ತಮ್ಮ ಹೆಸರು ಸರ್? ಹೌದೌದು, ಪೆರಾರದಿಂದ. ನಮ್ಮ ಕಡೆ ಹೋದ ವರ್ಷ ಕಂಬಳಕ್ಕೆ ಕೋಣ ಇರ್ಲಿಲ್ಲ, ದೈವದ ಕಂಬಳ. ಈ ಸಲ ಅದಕ್ಕೆ ಕೋಣ ಮತ್ತು ಇದು ಹಾಕ್ಲಿಕ್ಕೆ ಹೇಳಿದ್ದಾರೆ. ತಪ್ಪು. ಅದಕ್ಕೆ ಅದು ಬೆಳ್ಳಿದು. ಈ ಸಲ ಕೋಣ ತಂದು 20,000 ಖರ್ಚು ಮಾಡಿ, ನಮ್ಮ ಊರಲ್ಲಿ ಕೋಣ ಇಲ್ಲ. ಈ ಸಲ 20,000 ಖರ್ಚು ಮಾಡಿ ಕೋಣ ತಂದಿದ್ದಾರೆ. ಅದಕ್ಕೆ ಕಂಬಳ ಆಗಲೇಬೇಕು. ಓಕೆ, ಕಂಬಳ ಆಗ್ಬೇಕು ಅಂತ ತಾವು ಹೇಳ್ತಾ ಇದ್ರಲ್ವಾ? ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಬದಿಯಲ್ಲಿ ನನ್ನ ತಂದೆಯ ಮನೆಯಲ್ಲಿ ಆದ ಕಂಬಳ ಅದು. ಸರಿ ಸರಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್, ಸುಕುಮಾರ್ ಶೆಟ್ಟಿ ಅವರು, ಈ ಒಂದು ಸೀಮಿತ ಪ್ರೇಕ್ಷಕರನ್ನ ಇಟ್ಕೊಂಡು ಯಾವ ರೀತಿ, ಅಥವಾ ಬೆಳಿಗ್ಗೆಯಿಂದ ಸಂಜೆ ತನಕ ಯಾವ ರೀತಿಯ ಯೋಜನೆಗಳು ಇದೆ, ಯಾವ ರೀತಿಯ ಆಲೋಚನೆಗಳು ಇದೆ, ಏನ್ ಕತೆ? ಜಯಕುಮಾರ್ ಗಂಗನಮಣಿ ಹೇಳಿದಾಗೆ ಸೀಮಿತ ಮಾಡುವುದು ನನ್ನ ಅಭಿಪ್ರಾಯದಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ. ಸೀಮಿತ ಪ್ರೇಕ್ಷಕರನ್ನು ಇದು ಸೀಮಿತಗೊಳಿಸುವುದು ಕಷ್ಟ. ಒಂದು ಕಂಬಳ ಎಂಬುದು ಓಪನ್ ಗ್ರೌಂಡ್ ನಲ್ಲಿ, ಓಪನ್ ಮೈದಾನದಲ್ಲಿ ಆಗುವಂತ ಹೋರಾಟ. ಅದಕ್ಕೆ ಇಷ್ಟೇ ಜನ ಬರಬೇಕು, ಇಷ್ಟೇ ಜನ ಬರಬಾರದು ಎಂಬ ನಿಯಮವನ್ನು ಕೂಡ ಅಳವಡಿಸುವುದು ಕಷ್ಟ. ಅದಕ್ಕೆ ಅದು ಮಾಡುವುದು ಸ್ವಲ್ಪ ಕಷ್ಟ. ಒಂದು ಕಂಬಳಾಭಿಮಾನಿ ಅಂದರೆ ಈಗ ನೀವೇ ಹೇಳಿದ್ದೀರಿ, ದಕ್ಷಿಣ ಕನ್ನಡ ಅಂದ್ರೆ ತುಳುನಾಡು ಅಂದರೆ ಕಂಬಳ ಅಂದರೆ ತುಳುನಾಡು ಅಂತ ಹೇಳ್ತಾರೆ. ಈ ಕಂಬಳದಲ್ಲಿ ಎಷ್ಟು ಅಭಿಮಾನಿಗಳಿದ್ದಾರೆ, ಕಂಬಳ ಪ್ರೇಕ್ಷಕರು ಎಷ್ಟಿದ್ದಾರೆ, ಅವರನ್ನು ಹೇಗೆ ಸೀಮಿತಗೊಳಿಸುವುದು ನನ್ನ ಅಭಿಪ್ರಾಯದಲ್ಲಿ ಅದು ಸ್ವಲ್ಪ ಕಷ್ಟ ಸಾಧ್ಯ ಅಲ್ವಾ? ಸರಿ ಸರ್. ಎಸ್ ಸರ್, ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ, ನಮಸ್ತೆ ಸರ್. ಗಂಗಾಧರ ಪೂಜಾರಿ, ನಮಸ್ತೆ. ಗಂಗಾಧರ ಶೆಟ್ಟಿ, ಬಜ್ಪೇರಿ ಪಾತಿಯವ್ರನಿ. ಗಂಗಾಧರ ಶೆಟ್ಟಿ, ನಮಸ್ಕಾರ ಸರ್. ನಮಸ್ಕಾರ. ಪಾಲೆ ಸರ್, ಪಾತೆರ್ಲೆ. ನಮಸ್ಕಾರ. ಸುಕುಮಾರಣ್ಣ, ನಮಸ್ಕಾರ. ಸುಕುಮಾರಣ್ಣ ಆಗಲ್ಲ, ನಮಸ್ಕಾರ. ರಡ್ಡಿ ಜನ ಕ್ಲೋಲು, ನಮಸ್ಕಾರ. ಈ ಕಂಬಳ ಬಂದ್ಬಿಡವು ಧಾರ್ಮಿಕ ಆಚರಣೆ ದುಂಬುದುಂಚ ಏತೋ ವರ್ಷೋಡ್ದುಂಚ ಬೈದನಂಚಿನ ಪಲ್ಲೆ ಸರ್, ಪಾತೆರ್ಲೆ ಒಂಜಿ ದೈವದ ಅಥವಾ ಒಂಜಿ ದೇವರನ್ನ ನೆತ್ತ ಬಗ್ಗೆ ಬತ್ತದ ಐನ ಆಚರಣೆ ಮಲ್ತೊಂತರ ಅಂಚಿನ ಕಂಬಳ ಇನಿ ಉಂತುರು ಬಾರಿ ಬೇಜಾರದ ಸಂಗತಿ. ಒಂಜಿ ಏಜಾಂಡೆ ಅಂಡಲೆ ಎಂಕುಲು ತೂವದ ಬಾರಿ ಕಂಬಳ ಅಭಿಮಾನಿ ನದ್ಲೆಂಕುಲು. ಕರೆಕ್ಟ್. ಓಕೆ. ಆ ಎರ್ಲೇನು ಏತ್ ಪೊರ್ಲು ತೂಪೇರ್ನಂದ ಬಾಲದ ಲೆಕ್ಕ ಆತ ಐಕ್ ಏತ್ ಕೊರ್ಪೇರನ್ನು ಪಣಿರಂತೆ ಸಾಧ್ಯಜಿ. ಆಗ ಎಣ್ಣೆ ಪೂಜೆ ನಾಡು ಐನ ಮೀನಾಡು ಟೈಮ್ ಫುಡ್ ಕೊರ್ಪುಣ ಏತ್ ಒಂಜಿ ಪೊರ್ಲುಡು ಎರ್ಲೇನು ಸಾಂಕ್ ಬೇರೆ ಬಂದ ಇಲ್ಲದ ಬಾಲೆರ್ದು ಜಾಸ್ತಿ ಎಡ್ಡ ರೀತಿ ತೂಪೇರು. ಅತೆ ಕರೆಕ್ಟ್. ಎಸ್, ಗಂಗಾಧರ ಶೆಟ್ರಪ್ಪ ನೊಂದುಲ್ಲಾರ ಕಂಬಳ ಕಂಬಳ ಇದ್ದಿಂದ ಎಂಗ್ಲಿಗೆ ಬಾರಿ ಬೇಜಾರದ ಸಂಗತಿ ದಯಮಣ್ಣಗ. ಕರೆಕ್ಟ್. ಎಸ್ ಸರ್. ಗಂಗಾಧರ ಶೆಟ್ರಪ್ಪ ನೊಂದುಲ್ಲ ಕಂಬಳ ಕಂಬಳ ಮಲ್ಪೊಡೆ ನಿಜವಾದ. ಓಕೆ. ರೈಟ್ ಸರ್, ಥ್ಯಾಂಕ್ ಯು ಗಂಗಾಧರ ಶೆಟ್ಟಿ ಅವರು. ಅದೇ ರೀತಿ ಬ್ರಿಜೇಶ್ ಚೌಟ ಅವರು. ಸರ್, ಬ್ರಿಜೇಶ್ ಚೌಟ ಅವರು ಲೈನಲ್ಲಿ ಇದ್ದೀರಾ ಸರ್? ಎಸ್, ಅದೇ ರೀತಿ ಒಂದು ಸೀಮಿತ ಪ್ರೇಕ್ಷಕರನ್ನ ಒಳಗೊಂಡು ಮಾಡುವಂತಹ ಕಂಬಳ ಹೌದಾ, ಇಸ್ ಇಟ್ ಪಾಸಿಬಲ್ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅದೇ ರೀತಿ ಬಹುಶಃ ಕಂಬಳ ಅಂತ ಬಂದಾಗ ಬೆಳಿಗ್ಗೆಯಿಂದ ಪ್ರಾರಂಭವಾಗಿ ರಾತ್ರಿಯೂ ಕೂಡ ಇರುತ್ತೆ, ಬೆಳಿಗ್ಗೆಯ ತನಕ ಇರುತ್ತೆ. ಆದ್ರೆ ಇದು ಬೆಳಿಗ್ಗೆಯಿಂದ ಸಂಜೆಯ ತನಕ ಇಸ್ ಇಟ್ ಪಾಸಿಬಲ್ ಅನ್ನುವಂತಹ ಪ್ರಶ್ನೆಯೂ ಕೂಡ ಬರುತ್ತೆ. ಏನ್ ಹೇಳ್ತೀರಾ ಬ್ರಿಜೇಶ್ ಚೌಟ ಅವರು? ಕಷ್ಟ ಅದು. ಕಂಬಳ ಅಂತ ಹೇಳಿದ ಕೂಡ್ಲೆ ಅದು ಯಾವ ರೀತಿಯಲ್ಲಿ ಕಂಬಳ ನಡಿಬೇಕೋ ಅದೇ ರೀತಿಯಲ್ಲಿ ನಡಿಬೇಕು. ನಾವು ಸೀಮಿತ ಪ್ರೇಕ್ಷಕರು, ಸೀಮಿತ ಅವಧಿ ಅಂತ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಿರಿಯರಿದ್ದಾರೆ, ಆದ್ರೂ ನಾನೊಂದು ನೋಡಿದ್ದ ಕಂಬಳ ಮತ್ತು ಆಯೋಜಿಸಿದ ಒಂದ್ 2-3 ಕಂಬಳದ ಅನುಭವದಲ್ಲಿ ನಾನು ಹೇಳೋದೇನಂದ್ರೆ, ಕಂಬಳ ಅಂದ್ರೆ ಕಂಬಳದ ರೀತಿಯೇ ನಡಿಬೇಕು. ಇಲ್ಲಾಂದ್ರೆ ಅದು ಕಂಬಳ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಯಾರೋ ನೀವು ಬರಬೇಡಿ, ನೀವು ಹೋಗ್ಬೇಡಿ ಈ ರೀತಿ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಎಲ್ಲರ ಅದು ಒನ್ ಆಫ್ ದ ಅಭಿಪ್ರಾಯ. ಮೊನ್ನೆ ಸಭೆಯಲ್ಲಿ ಒಂದು ಅಭಿಪ್ರಾಯ, ನೀವು ಸೀಮಿತ ಅವಧಿಯಲ್ಲಿ ಮಾಡಬಹುದು ಅನ್ನುವಂತ ಆಲೋಚನೆ. ಆದ್ರೆ ಅದು ಕಷ್ಟ ಸಾಧ್ಯ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತೂ ಅದು ಕಷ್ಟ ಸಾಧ್ಯ ಅಂತ. ಹಾಗಾಗಿ ನಾನಂತೂ ಇಲ್ಲಿರುವಂತ ಎಲ್ಲ ದೇವರುಗಳಿಗೆ ಒಂದೇ ಪ್ರಾರ್ಥನೆ ಏನ್ ಮಾಡೋದಂದ್ರೆ, ಈ ಕೋವಿಡ್ ಆದಷ್ಟು ಶೀಘ್ರ ಹೋಗ್ಲಿ. ತುಂಬಾ ಸಮಯ ಆಯ್ತು ಇದ್ರ ವಿರುದ್ಧ ನಮ್ಮ ಇದು
ಕಂಬಳ ನಿರಾತಂಕವಾಗಿ ನಡೀಲಿ ಅನ್ನುವಂಥದ್ದೇ ನಮ್ಮೆಲ್ಲರ ಅಪೇಕ್ಷೆ ಮತ್ತು ಪ್ರಾರ್ಥನೆ. ಓಕೆ, ಬ್ಯೂಟಿಫುಲ್ ಬ್ಯೂಟಿಫುಲ್. ಎಸ್ ಸರ್, ಅದೇ ರೀತಿ ವಿಜಯ್ ಕುಮಾರ್ ಸರ್, ಬಿಫೋರ್ ದಟ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ಟಾಗಿದೆ. ದಯಮಾಡಿ ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಅಂಡ್ ಅದೇ ರೀತಿ ವಿಜಯ್ ಕುಮಾರ್ ಸರ್, ತುಂಬಾನೇ ಕಷ್ಟ ಅನ್ನುವಂತಹ ಮಾತುಗಳು ಈ ಸೀಮಿತವಾಗಿರುವಂತಹ ಪ್ರೇಕ್ಷಕ ವರ್ಗ. ಅದೇ ರೀತಿ ಅನೇಕ ಜನರು ಬರ್ತಾರೆ, ಕಂಬಳವನ್ನ ನೋಡ್ಬೇಕು, ನನಗೂ ಕೂಡ ಇಷ್ಟ ಇದೆ, ನನಗೂ ಕೂಡ ನೋಡ್ಬೇಕು, ಇನ್ನಿತರರಿಗೂ ಕೂಡ ಇಷ್ಟ ಇದೆ, ಬರಬೇಕು. ಸೊ ಅಡೆತಡೆ ಆಗುತ್ತಾ, ಇಸ್ ಇಟ್ ಪಾಸಿಬಲ್ ಅನ್ನೋಂಥ ಪ್ರಶ್ನೆ ಒಂದ್ ಕಡೆ. ಅಂಡ್ ಕಂಬಳ ಅಂತ ಬಂದಾಗ ಬೆಳಿಗ್ಗೆ, ಸಂಜೆ, ರಾತ್ರಿ ಎಲ್ಲವೂ ಕೂಡ ನಡೆಯುತ್ತೆ, ಬೆಳಿಗ್ಗೆಯ ತನಕ ಕೂಡ. ಇದು ಸೀಮಿತ ಅವಧಿಗೆ, ಬೆಳಿಗ್ಗೆಯಿಂದ ಸಂಜೆಯ ತನಕ ಇಸ್ ಇಟ್ ಪಾಸಿಬಲ್, ಎಲ್ಲ ವಿಚಾರಗಳ ಬಗ್ಗೆ ಕೂಡ ಬರುತ್ತೆ. ಕೂಲಂಕುಷವಾಗಿ ತಾವು ನೋಡಿದ್ದೀರಾ, ಏನ್ ಹೇಳ್ತೀರಾ ವಿಜಯ್ ಕುಮಾರ್ ಸರ್? IPL ಮಾದರಿಯಲ್ಲಿ ನೀವು ಕಂಬಳ ಆಯೋಜನೆ ಮಾಡಬಹುದು ಅನ್ನುವಂತ ಪ್ರಶ್ನೆಗೆ ನಾನು ಈ ಉತ್ತರವನ್ನ ಹೇಳಿದ. IPL ನಲ್ಲಿ ಸ್ಟೇಡಿಯಂ ಅಲ್ಲಿ ಯಾವುದೇ ಒಂದು ಪ್ರೇಕ್ಷಕರು ಇಲ್ಲದೆ ಈ ಸಲ IPL ಆಡಿ ನೇರ ಪ್ರಸಾರದ ಮುಖಾಂತರ ವೀಕ್ಷಣೆಯನ್ನ ಮಾಡಿದ್ವಿ. ಅದು ಕೂಡ ವಿದೇಶದಲ್ಲಿ ಹೋಗಿ ಆಟ ಆಡಿದ್ದಾರೆ. ಆ ನಿಟ್ಟಿನಲ್ಲಿ ಆಗದೇ ಇದ್ರು ಕೂಡ ಒಂದು 2 ಮೀಟರ್ ಅಂತರವನ್ನ ಕಾಪಾಡಿಕೊಳ್ಳಿಕ್ಕೆ ಎಷ್ಟು ಜನರಿಗೆ ಅವಕಾಶ ಇದೆಯೋ ಅಷ್ಟು ಜನರು, ಸೀಮಿತ ಅಂದ್ರೆ ಇಂಥವ್ರು ಬರ್ಬೇಕು ಇಂಥವ್ರು ಬರಬಾರ್ದು ಅಂತಲ್ಲ, ಆ 2 ಮೀಟರ್ ಅಂತರವನ್ನ ಕಾಪಾಡಿಕೊಂಡು, ಸ್ಯಾನಿಟೈಸರ್, ಮಾಸ್ಕ್ ಕಡ್ಡಾಯವನ್ನ ಮಾಡಿಕೊಂಡು, ಅಂತರವನ್ನು ಮೊದಲು ಕಾಪಾಡಿಕೊಂಡ್ರೆ ಏನ್ ತೊಂದರೆ ಇಲ್ಲ ಎನ್ನುವುದನ್ನು ಎಲ್ಲ ಕಡೆ ಈಗ ಮಾಲ್ಗಳಲ್ಲಿ ನೋಡಿದೀವಿ. ಮಾಲ್ಗಳಲ್ಲಿ ಎಲ್ಲ ಅದನ್ನ ಚೆಕ್ ಮಾಡಿಬಿಟ್ಟು ಅಂತರವನ್ನ ಕಾಪಾಡಿಕೊಂಡು ಮಾಸ್ಕ್ ಧರಿಸಿ ನಾವು ವ್ಯವಹಾರಕ್ಕೆಲ್ಲ ಹೋಗ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಮಾಡಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ. IPL ಮಾದರಿಯಲ್ಲಿ ಒಂದೇ ಒಂದು ಪ್ರೇಕ್ಷಕರು ಇರಲಿಲ್ಲ, ಇಡೀ ಸ್ಟೇಡಿಯಂ ಖಾಲಿ ಇತ್ತು. ಆದ್ರೂ ಕೂಡ ಕ್ರಿಕೆಟ್ ಮ್ಯಾಚ್ ಎಲ್ಲ ಪಂದ್ಯವನ್ನ ನೇರ ಪ್ರಸಾರದಲ್ಲಿ ವೀಕ್ಷಣೆ ಮಾಡಿದ್ದಾರೆ. ಕಳೆದ ವರ್ಷ ಎಲ್ಲ ಕಂಬಳಗಳವನ್ನ ನೇರ ಪ್ರಸಾರ ಮಾಡಿದ್ವಿ, ವಿದೇಶದಲ್ಲಿ ಕೂತು ಕೂಡ ಅದನ್ನು ವೀಕ್ಷಣೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಬಹುದು ಅಂತ, ವೀಕ್ಷಣೆಗೆ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಈ ಸಲ ಶಾಲಾ ಕಾಲೇಜುಗಳು ಕೂಡ ಆನ್ಲೈನ್ ನಲ್ಲಿ ನಡೀತಾ ಇರೋದ್ರಿಂದ ಎಲ್ಲಾ ಕಡೆ ಆನ್ಲೈನ್ ಮೊಬೈಲ್ಗಳು ಇದೆ. ಕಂಬಳ ನೋಡ್ಬೇಕು ಅನ್ನೋರಿಗೆ ಮನೆಯಲ್ಲೇ ಕೂತು ನೋಡಬಹುದು. ಆದ್ರಿಂದ ಎಷ್ಟು ಬೇಕೋ ಅಷ್ಟು ಜನ ಬಂದು ಒಂದು ಕಂಬಳವನ್ನ ಆಯೋಜನೆ ಮಾಡಬಹುದು ಅಂತ ವೈಯಕ್ತಿಕ ಅಭಿಪ್ರಾಯ. ನಮ್ಮ ಹಿರಿಯರು ಏನ್ ತೀರ್ಮಾನ ತೆಗೋತಾರೆ ಅದನ್ನೆಲ್ಲ ನಾವು ಬದ್ಧರಾಗಿದ್ದೇವೆ. ಜಿಲ್ಲಾ ಸಮಿತಿ ಒಟ್ಟುಗೂಡಿ ಅಂದ್ರೆ ಕಂಬಳವನ್ನ ಉಳಿಸಿ ಅಂದ್ರೆ ಕಂಬಳವೇ ಆಗುದಿಲ್ಲ ಅನ್ನುವಂತ ಮಾತನ್ನ ಕೇಳ್ತಾ ಇದ್ವಿ. ಆದ್ರೂ ಕೂಡ ನಮ್ಮ ಜಿಲ್ಲಾ ಸಮಿತಿ, ಕೋಣಗಳ ಯಜಮಾನರು, ಕಂಬಳ ಸಂಘಟಕರು, ಕಂಬಳ ಅಭಿಮಾನಿಗಳು ಎಲ್ಲರೂ ಕೂಡ ಒಂದು ಹೋರಾಟ ಮಾಡಿ ಕಂಬಳವನ್ನ ಉಳಿಸ್ಕೊಂಡಿದ್ದೇವೆ. ಅದು ಕನಿಷ್ಠ ಕಂಬಳಗಳ ಆದ್ರೂ ಒಳ್ಳೇದು ಅಂತ ಅಭಿಪ್ರಾಯ. ಜನವರಿ ನಂತರ ಆದ್ರೂ ಅಡ್ಡಿಲ್ಲ. ಓಕೆ, ಪರ್ಫೆಕ್ಟ್. ಎಸ್ ಸರ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್ ನಮಸ್ತೆ, ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್ ಮೊದಲನೇದಾಗಿ. ಕೇಳ್ತೆ ಹೇಳಿ. ಓಕೆ, ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಜೀತು ಅಂತ, ವಾಮದಪದದಿಂದ ಜೀತು ಅವರು. ನಮಸ್ತೆ ಜೀತು ಅವರು, ಮಾತಾಡಿ ಸರ್. ಹಲೋ ಪಾತೆರ್ಲೆ ಸರ್, ಪಾತೆರ್ಲೆ ಕಂಬಳ ಒಂಜಾವಡಿಯೇ ಹೊರಸೋರ ಕಂಬಳ ಹಾಪುನದ ಅವು ಒಂಜಾವಡು. ಓಕೆ ಸರಿ. ಹೊರಸು ಒಂಜಾಪುನು ಎಂಗ್ಲ ಅವು ಎಂಜಿ ಮರಲು ಉಪ್ಪುನು ಬೊಕ್ಕೂಲ ಮರಲಿಜ್ಜಿ ಕೋರ್ ದಟ್ಟ ಜಲ. ಓಕೆ ಸರಿ ಆಯ್ತಾ ಒಯ್ತಲ ಮರಲಿಜ್ಜಿ. ಹಲೋ ಪಲ್ಲೆ ಸರ್, ಪಲ್ಲೆ. ಓಕೆ, ಒಯ್ತಲ ಮರಲಿಜ್ಜಿ ಐತ ಮಾತ್ರ ಮರಲು ಉಪ್ಪುನು ಒಂಜ ಆವಡ ತೋರ್ಸಲ. ಓಕೆ ಮರ್ಲತ್ತ ಒಂಜ ಅಭಿಮಾನ ಅಂತ ಪನ್ಪೇರ್, ಕೋರ್ದಗಟ್ಟದ ಮರ್ಲ ಅಂತ ಪನ್ಪೇರ್, ಕಂಬಳದ ಅಭಿಮಾನ ಅಂತ ಪನ್ಪೇರ್. ಸರಿ, ಕಂಬಳ ಆವಡು ಅಂತ ಪನ್ನೋದಿಲ್ಲ ರತೆ ಕಂಬಳ ಸುತ್ಮಾರನ್ನ ಇದ್ದೀರಲ್ಲ. ಹಲೋ ಉಲ್ಲೇರಿ ಪಲ್ಲೆ ಪಾತೆರ್ಲೆ ಕೋರ್ದಟ್ಟನ ಮಲ್ಲಜಿ ಕಂಬಳ ಆವಡು ಆಶೀರ್ವಾದ ಖಂಡಿತ. ಓಕೆ, ಸರಿ ಸರ್, ಸರಿ. ಥ್ಯಾಂಕ್ ಯು. ಎಸ್ ಅದೇ ರೀತಿ ಇದೀಗ ಸರ್, ಈಗಾಗಲೇ ತಾವುಗಳು ರಾಜ್ಯಾಧ್ಯಕ್ಷರು, ಬಿಜೆಪಿ ರಾಜ್ಯಾಧ್ಯಕ್ಷರು, ಸಂಸದರು ನಳಿನ್ ಕುಮಾರ್ ಕಟೀಲ್ ಅವರನ್ನ ಭೇಟಿ ಮಾಡಿದ್ದೀರಾ. ಅಂಡ್ ಉಸ್ತುವಾರಿ ಸಚಿವರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನು ಕೂಡ ಭೇಟಿ ಮಾಡಿ ಅಹವಾಲನ್ನ ಕೊಟ್ಟಿದ್ದೀರಾ. ಏನು, ಯಾವ ರೀತಿಯ ಪ್ರತಿಕ್ರಿಯೆ ಬಂದಿದೆ, ಏನ್ ಹೇಳ್ತಾ ಇದ್ದಾರೆ, ಏನ್ ಕತೆ? ಹಲೋ. ಎಸ್ ಸರ್, ವಿಜಯ್ ಕುಮಾರ್ ಸರ್, ಮಾತಾಡಿ ಸರ್. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಮನವಿ ಕೊಟ್ಟಿದ್ವಿ, ಹಾಗೆ ನಳಿನ್ ಕುಮಾರ್ ಕಟೀಲ್ರಲ್ಲಿ ಮನವಿ. ಅವರು ಕಾದು ನೋಡಿ, ಡಿಸೆಂಬರ್ 15ರ ಒಳಗೆ ಕೇಂದ್ರದ 6ನೇ ಮಾರ್ಗಸೂಚಿಗಳು, ಗೈಡ್ಲೈನ್ಸ್ ಬರುತ್ತೆ ಹೊಸದಾಗಿ. ಆವಾಗ ಈ ಕಾಲೇಜಿಗೆ, ಬ್ಯಾಂಗ್ಳೂರಲ್ಲಿ ಕಾಲೇಜುಗಳು ಸ್ಟಾರ್ಟ್ ಆಗಿವೆ. ಸರಿ, ಸುಮಾರು ಒಂದು ಕಾಲೇಜಲ್ಲಿ ಕನಿಷ್ಠ ಅಂದ್ರೆ 1600 1800 ಮಕ್ಕಳು ಇರ್ತಾರೆ. ಇಡೀ ಕಾಲೇಜಿಗೆ ಸ್ಯಾನಿಟೈಸರ್ ಮಾಡಿ, ಎಲ್ಲರ ಸ್ಕ್ಯಾನಿಂಗ್ ಟೆಸ್ಟ್ ಮಾಡಿ ಕಾಲೇಜಿನ ಒಳಗೆ ಹುಡುಗರನ್ನು ಬಿಡ್ತಾರೆ. ಡಿಸ್ಟೆನ್ಸ್ ಅನ್ನ ಕಾಪಾಡಬೇಕು ಅನ್ನುವಂತ ಮನವಿಯನ್ನು ಕೂಡ ಮಾಡಿದ್ದಾರೆ. ನಾವು ನಿನ್ನೆ ತಾನೇ ಮಾಧ್ಯಮದ ಮುಖಾಂತರ ನೋಡಿದ್ದೀವಿ.
ಆದ್ರಿಂದ ಅಂತರವನ್ನ ಕಾಪಾಡಿಕೊಂಡು ಹಗಲು ಹೊತ್ತಿನಲ್ಲಾದ್ರೂ ಅಂದ್ರೆ ರಾತ್ರಿ ಆದ್ರೆ ಚೆನ್ನಾಗಿರುತ್ತೆ. ಕಂಬಳದ ರೀತಿಯಲ್ಲಿ ಆಗದೇ ಇದ್ರು ಕೂಡ ಬಟ್ ಕಂಬಳವನ್ನೊಂದು ನಿರಂತರ ಉಳಿಸ್ಕೊಳ್ಳುವ ಬೆಳೆಸ್ಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಬೆಳಿಗ್ಗೆಯಿಂದ ಸಾಯಂಕಾಲ ಅಂದ್ರೆ ಶನಿವಾರ ಮತ್ತೆ ಆದಿತ್ಯವಾರ 2 ದಿವಸ ಅಂದ್ರೆ ನೇಗಿಲು ಹಿರಿಯ ಕಿರಿಯ ಒಂದು ದಿವಸ, ಹಗ್ಗ ಹಿರಿಯ ಕಿರಿಯ ಒಂದು ದಿವಸ, ಈ ರೀತಿ ಮಾಡಿ ಆದ್ರೂ ಕೂಡ ಒಂದು ಹಗಲು ಹೊತ್ತಿನಲ್ಲಾದ್ರೂ ಅವಕಾಶ ಸಿಕ್ಕಿದ್ರೆ ಒಳ್ಳೇದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ ಓಕೆ ಹಾಗಾದ್ರೆ ಶ್ರೀನಿವಾಸ್ ಪೂಜಾರಿ ಅವರು ಅದೇ ರೀತಿ ನಳಿನ್ ಕುಮಾರ್ ಕಟೀಲ್ ಅವರು ಕಾದು ನೋಡ್ಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ. ಹೌದೌದು, ಹೊಸ ಗೈಡ್ಲೈನ್ಸ್ ಬಂದ ನಂತರ ನೋಡೋಣ. ನಮ್ದೆಲ್ಲ ಸಹಕಾರ ಇದೆ, ಜಿಲ್ಲಾಡಳಿತ ಕೂಡ ಸಹಕಾರ ಕೊಡ್ತಾ ಇದ್ದಾವೆ. ನಿಮ್ಮೆಲ್ಲರ ಅಭಿಪ್ರಾಯಕ್ಕೆ ನಾವೆಲ್ಲ ಜನಪ್ರತಿನಿಧಿಗಳು ಬೆಂಬಲ ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸ್ವಲ್ಪ ವೇಟ್ ಮಾಡಿ ಡಿಸೆಂಬರ್ 15ರ ನಂತರ ಏನ್ ನೋಡೋಣ ಅಂತ ಹೇಳಿ. ಓಕೆ, ರೈಟ್ ಸರ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ, ನಮಸ್ತೆ ಸರ್. ನಮಸ್ಕಾರ ಸರ್. ಬಂಟ್ವಾಳ ಉಮೇಶ್ ಭಂಡಾರಿ ಮಾತಾಡ್ತೀನಿ. ಬಂಟ್ವಾಳದ ಉಮೇಶ್ ಭಂಡಾರಿ. ನಮಸ್ತೆ ಉಮೇಶ್ ಭಂಡಾರಿಲಿಗೆ. ಬಂಟ್ವಾಳ ಬಂಟ್ವಾಳ. ನಮಸ್ತೆ ಸರ್. ನಮಸ್ತೆ. ಪಾತಲೆ ಸರ್. ಪಾತಲೆ ಸರ್. ಇತಂಜಿ ಕಮ್ಮಲದ ಪುರ ಇದು ಟಿವಿ ಪಾಡೊಂದುಲ್ಲಾರಿ ಬಾರಿ ಎಡ್ಡ ವಿಷಯ. ಆಂಡ ಕಮ್ಮಲ ಒಂಜಿ ಆವಡು ದಯಪಂಡ ಒಂಜಿ ಹಳ್ಳಿದ ಗ್ರಾಮೀಣ ಒಂಜಿ ಕ್ರೀಡೆ ದಯಪಂಡ ಈ ಸತಿ ಈ ಕೊರೋನಾದ ಮಾತ ಪೂರ ಕೈದಾದುತ್ತುಂಡು. ಕರೆಕ್ಟ್. ಆಂಡ ಸರ್ ಜನವರಿದ ಬೊಕ್ಕ ಆಂಡಲ ಒಂಜಿ ನಿಕ್ಲು ಒಂಜಿ ಕಮ್ಮಲ ಒಂಜಿ ಅನುಮತಿ ಕೊರಿ ಅಂತ ಬಾರಿ ಎಡ್ಡೆ. ಸರಿ. ಹಲೋ ಸರಿ. ಬಾರಿ ಎಡ್ಡೆ ದಯಪಂಡ ಐತೆ ದಾಲ ಜನಕ್ಲೆಗೆ ದಾಲ ನಷ್ಟದಾಲಜ್ಜಿ ಒಂಜಿ ಮೋಕೆಡ್ ಜಾನುವಾರ್ನ ಎರ್ಲೆನು ಸಾಂಗದ ಒಂಜಿ ಕಮ್ಮಲೋಡು ಒಂಜಿ ಕ್ರೀಡೆ ಅದೇ ಕರೆಕ್ಟ್ ಅಂದ್ ಸರಿ. ಒಂಜಿ ಕಂಬಳದ ಅಭಿಮಾನಿ ಅದೇ ಕಂಬಳದ ಅಭಿಮಾನಿ ಕಂಬಳ ಹಿರಿಯಕಲು ಅಮ್ಮೇರ್ನಕಲು ಮತ್ತೆ ಒಪ್ಪನ ಎಂಕ್ಲಡಲ ಕಂಬಳದ ಎರ್ಲು ಬರ ಇತ್ತ ಕಂಬಳ ಬಂಡ ಖರ್ಚು ಕಂಡ ಬಡ್ಡ ಊರ. ಸರಿ ನಿಜ. ಸರಿ ಸರ್, ಥ್ಯಾಂಕ್ ಯು. ಕಂಬಳ ಒಂಜಿ ಅನುಮತಿ ಕೊರೋಡೆ ಸರ್. ಓಕೆ, ರೈಟ್ ಸರ್. ಥ್ಯಾಂಕ್ ಯು. ಐಕಬೋರ್ಡ್ ಅದು ಇತ್ತಾತ್ರೆ ಕಂಬಳದ ಆಯೋಜಕರುಲ್ಲೇರು, ಕಂಬಳದ ಮುಖಂಡರುಲ್ಲೇರು ಮೀಟಿಂಗ್ ಮಲ್ದೇರ್ ಸರ್ಕಾರಗಳ ಮನವಿ ಮಲ್ದೇರ್ ಸರ್ಕಾರದ ಪನ್ಪುಣ ವಿಚಾರ ಕಾತೊಂದು ಹಿಡಿದ್ಬೇಕ ಗ್ರೀನ್ ಸಿಗ್ನಲ್ ತಿಕ್ಕಿಬೇಕ ಕಂಬಳ ಪ್ರಾರಂಭ ಮಲ್ಪುನೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ಅದೇ ರೀತಿ ವಿಜಯ್ ಕುಮಾರ್ ಜೈನ್ ಅವರು ಮಾತನಾಡಿದಾಗ ಒಂದು ಮಾತು ಹೇಳಿದ್ರಿ. ಈಗಾಗಲೇ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಅದೇ ರೀತಿ ಶ್ರೀನಿವಾಸ್ ಪೂಜಾರಿ ಅವರಿಗೆ ಹೇಳಿದ್ದೀರಾ, ಮನವಿಯನ್ನ ಕೊಟ್ಟಿದ್ದೀರಾ. ಈ ರೀತಿ ಬದಲಾವಣೆಗಳೇನಾದ್ರೂ ಆಗುತ್ತೆ ಅನ್ನುವಂಥದ್ದು ಇದ್ರ ಬಗ್ಗೆ ಏನಾದ್ರು ಹೇಳಿದ್ದೀರಾ? ಇದೇ ರೀತಿ ಬದಲಾವಣೆಗಳನ್ನು ಮಾಡಬಹುದು ಅನ್ನುವಂಥದ್ದು ಅವರ ಮುಂದೆ ತಿಳಿಸಿದ್ರೆ ಅಥವಾ ಹೇಳಿದಿರಾ ಹೇಗೆ? ಇಲ್ಲ, ಅವ್ರ ಹತ್ರ ನಮ್ಮ ತುಳುನಾಡಿನ ಸಂಸ್ಕೃತಿ, ಜಾನಪದ ಹಿನ್ನೆಲೆ, ಪ್ರಾಣಿ ಪ್ರೀತಿ, ಕಂಬಳದ ಒಂಜಿ ಕೋಣಗಳನ್ನ ಸಾಕುವುದರ ಜೊತೆ ಒಂದು ಆಸಕ್ತಿ ಅಂತ ಜೀವನ ಆಸಕ್ತಿ ಇರುವುದು ನಮ್ಮ ತುಳುನಾಡು ಜನರಿಗೆ ಕಂಬಳದಲ್ಲಿ. ಅದು ಕೂಡ ಕಳೆದ ಬಾರಿ ನಾವು ಅಂತಾರಾಷ್ಟ್ರೀಯ ಮಟ್ಟದ ಓಟಕ್ಕಿಂತಲೂ ಮಿಗಿಲಾಗಿ ಕೋಣಗಳು ಓಡ್ತವೆ ಅನ್ನುವಂತ ಸಾಬೀತಾದ ವರ್ಷ. ಮೊದಲೆಲ್ಲ ಹೇಳ್ತಾ ಇದ್ರು ಕಂಬಳದ ಕೋಣಗಳು ಓಡದ ಪ್ರಾಣಿಗಳು, ಅದು ಓಡುವ ಪ್ರಾಣಿಗಳೇ ಅಲ್ಲ ಅಂತ. ಇದೀಗ 100 ಮೀಟರ್ ವೇಗವನ್ನ ಉಸೇನ್ ಬೋಲ್ಟ್ಗಿಂತ ಮಿಗಿಲಾದ ಓಟದಲ್ಲಿ ಕೋಣಗಳು ಓಡ್ತವೆ, ಅದರ ಹಿಂದ್ಗಡೆ ಓಟಗಾರರು ಓಡ್ತಾರೆ ಅನ್ನುವಂಥದ್ದು ಸಾಬೀತಾದು ಕಳೆದ ವರ್ಷ. ಅಂತಾರಾಷ್ಟ್ರೀಯ ಮನ್ನಣೆ ಸಿಕ್ಕಿತ್ತು. ವಿದೇಶದಲ್ಲಿ ಕೂಡ ಕಂಬಳದ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನ ಮಾಧ್ಯಮದ ಮುಖಾಂತರ ನಾವು ನೋಡಿದ್ದೀವಿ. ಕಂಬಳದ ಕೋಣಗಳು, ಕಂಬಳದ ಓಟಗಾರರು ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ನಾಯಕರಾಗಿದ್ರು ಅಲ್ವಾ? ಹೌದು. ಈ ನಿಟ್ಟಿನಲ್ಲಿ ಈ ವರ್ಷ ಕೂಡ ಅದರ ಆಸಕ್ತಿಯನ್ನ ಬೆಳೆಸುತ್ತಾ, ಕೋಣಗಳನ್ನ ಸಾಕುವ ಪ್ರಾಣಿ ಪ್ರೀತಿಯನ್ನ ಬೆಳೆಸುತ್ತಾ, ಕಂಬಳ ಸಂಸ್ಕೃತಿಯ ಜೊತೆ ಕೃಷಿಗೆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆಗಳು, ಧಾರ್ಮಿಕ ಹಿನ್ನೆಲೆಗಳು ಎಲ್ಲವನ್ನ ಒಳಗೊಂಡಂತ ಕಂಬಳ ನಡಿಬೇಕು ಅಂತ ನನ್ನ ಅಭಿಪ್ರಾಯ. ಓಕೆ. ಈಗ ಈ ಕೊರೋನಾ ಅಂತ ಬಂದಾಗ ಕಂಬಳದ ಕೋಣಗಳಿಗೆ ಮನುಷ್ಯರ ಬಗ್ಗೆ ನಾವು ಇಷ್ಟು ಹೊತ್ತು ಮಾತನಾಡಿದ್ವಿ. ಅಂದ್ರೆ ಮನುಷ್ಯರು ಸ್ಯಾನಿಟೈಸರ್ ಮಾಡಬೇಕು ಅಥವಾ ಮಾಸ್ಕ್ ಗಳನ್ನ ಹಾಕಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಗಳನ್ನ ಮಾಡಬೇಕು. ಈ ಸಂದರ್ಭದಲ್ಲಿ ಪ್ರಮುಖವಾಗಿರುವಂತಹ ಆಕರ್ಷಣೆ, ಪ್ರಮುಖವಾಗಿರುವಂತಹ ಹೀರೋ ಅಂತ ಹೇಳಿದ್ರೆ ಇಲ್ಲಿ ನಾಯಕರು, ಅಲ್ಲಿ ಕಂಬಳ ಗದ್ದೆಯಲ್ಲಿ ಓಡುವಂತಹ ದಷ್ಟಪುಷ್ಟವಾಗಿರುವಂತಹ ಕೋಣಗಳು ಅಲ್ವಾ ನಮ್ಮ ಹೆಮ್ಮೆ. ಕೋಣಗಳ ಸೇಫ್ಟಿಯಿಂದ ಏನಾದ್ರೂ ಸಮಸ್ಯೆಗಳಾಗ್ಬೋದು? ಆ ಸೇಫ್ಟಿಯಿಂದ ಏನಾದ್ರೂ ಕ್ರಮಗಳು ಏನು, ಇದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದಿರ ತಾವುಗಳು? ಯಾಕಂದ್ರೆ ಈ ಹಿಂದೆ ಕೆಲವು ವಿಚಾರಗಳು ನೋಡಿದಾಗ ಪ್ರಾಣಿಗಳಿಗೂ ಕೂಡ ಸಮಸ್ಯೆ ಇದೆ ಅನ್ನುವಂತಹ ಮಾತುಗಳು ಅಲ್ವಾ? ಇದ್ರಲ್ಲಿ ಕೋಣಗಳಿಗೆ ಏನು ಸಮಸ್ಯೆ ಆಗುದಿಲ್ಲ. ಅಂದ್ರೆ ಕೋಣಗಳು ಓಡದೇ ಇದ್ರೆ ಸಮಸ್ಯೆಗಳಾಗ್ತವೆ. ಹಿರಿಯ ಕೋಣಗಳಿಗೆ ಅದಕ್ಕೆ ವಾರ್ಮ್ ಅಪ್ ಇಲ್ಲದೆ ಇದ್ರೆ ಕೂಡ ಅದನ್ನು ಓಟ ಅಂತ ಹೇಳಿದ್ರೆ ಆ ಸೀಸನ್ ಅಲ್ಲಿ ಓಡಿದ್ರೆ ಮಾತ್ರ ಮುಂದಿನ ವರ್ಷಕ್ಕೂ ಫಿಟ್ ಆಗಿರ್ತವೆ. ಇಲ್ಲದಿದ್ರೆ ಕೆಲವು ಸೀನಿಯರ್ ಕೋಣಗಳ ಓಟ ಇಲ್ಲಿ ಈ ವರ್ಷಕ್ಕೆ ಕೊನೆಗೊಳ್ಳುತ್ತದೆ. ಸೀನಿಯರ್ ಓಟಗಾರರು ಮತ್ತು ಓಟದ ಕೋಣಗಳ ಓಟ ಒಂದು ವರ್ಷ ನಡೆಯದಿದ್ರೆ ಕೂಡ ಆ ಕೋಣಗಳ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಈ ರೀತಿಯ ದುಷ್ಪರಿಣಾಮಗಳು ಆಗುತ್ತಲ್ಲ ಸರ್? ಆಗುತ್ತೆ. ಸೀನಿಯರ್ ಕೋಣಗಳು ಅದು ಫಿಟ್ನೆಸ್ ಉಳಿಸ್ಕೊಳ್ಬೇಕಿದ್ರೆ ನಿರಂತರ ಓಡ್ತಾ ಇದ್ರೆ, ಪ್ರತಿ ವರ್ಷ ಕಂಬಳ ನಡೆದ್ರೆ ಮಾತ್ರ ಫಿಟ್ನೆಸ್ ಉಳ್ಕೊಳ್ತಾರೆ. ಹಾಗಾದ್ರೆ ಕಂಬಳ ಅನಿವಾರ್ಯ ಅಂತ ತಾವು ಹೇಳ್ತಾ ಇದ್ದೀರಾ?
ಆಗ್ಲೇಬೇಕು, ಸ್ವಲ್ಪ ಮಟ್ಟಾದ್ರೂ ಆಗ್ಬೇಕು. ಕರೆಕ್ಟ್ ಬ್ಯೂಟಿಫುಲ್. ಎಸ್, ಬರ್ತೀನಿ ಸರ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಅನೇಕ ಕರೆಗಳು ಬರ್ತಾ ಇದೆ, ಜನರ ಒಂದು ಅಭಿಪ್ರಾಯವನ್ನ ನಾವು ಸಂಗ್ರಹ ಮಾಡ್ತಾ ಇದ್ದೇವೆ. ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರುಗಳಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ದಯಮಾಡಿ ಟಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಅನೇಕ ಕರೆಗಳು ಬರ್ತಾ ಇದೆ. ಅದೇ ರೀತಿ ಇನ್ನೊಂದು ಅನೇಕ ಜನರು ಹೇಳುವಂಥದ್ದು ಕಂಬಳ ಆಗಲೇಬೇಕು, ಕಂಬಳ ನಡಿಬೇಕು ಅನ್ನುವಂಥದ್ದು. ಆ್ಯಂಡ್ ಆನ್ಲೈನ್ ಮಾದರಿಯಲ್ಲಿ ಎಲ್ಲರೂ ಕೂಡ ಪ್ರಿಫರ್ ಮಾಡ್ತಿದ್ದಾರೆ, ಆನ್ಲೈನ್ ಮಾದರಿಯಲ್ಲಿ ಕಂಬಳ ಆಗಬೇಕು ಅನ್ನುವಂತಹ ಮಾತುಗಳು. ಎಸ್, ಅದೇ ರೀತಿ ಸುಕುಮಾರ್ ಶೆಟ್ಟಿ ಅವರು, ತಾವು ಕೂಡ ಕಂಬಳದ ಕೋಣಗಳನ್ನು ಬೆಳೆಸ್ತಾ ಇದ್ದೀರಾ, ಗೊತ್ತಿರುವಂತಹ ವಿಚಾರ. ಸೊ ತಾವು ಯಾವ ರೀತಿ ನೋಡ್ತೀರಾ ಸರ್? ಒಂದು ವೇಳೆ ಕಂಬಳ ಆಗಬೇಕು, ಕೋಣಗಳಿಗೆ ದುಷ್ಪರಿಣಾಮಗಳು ಕೂಡ ಬೀಳುತ್ತೆ ಅನ್ನುವಂತಹ ಮಾತುಗಳು, ಏನ್ ಹೇಳ್ತೀರಾ ಸರ್? ಜಯಕುಮಾರ್ ಕಂಗಿನಮಣಿ ಹೇಳಿದ ಹಾಗೆ ಕೋಣಗಳನ್ನ ವರ್ಷ ಪ್ರತಿ ಒಳ್ಳೆಯ ರೀತಿಯಲ್ಲಿ ಸಾಕಿ ಅದಕ್ಕೆ ಬೇಕಾದ ಟ್ರೈನಿಂಗ್ ನಾವು ಕೊಟ್ರೆ ಮಾತ್ರ ಆ ಕೋಣದ ಫಿಟ್ನೆಸ್ ಆಗಿ ಉಳಿತದೆ. ಒಂದು ವರ್ಷ ಅದನ್ನು ಕಂಬಳ ಇಲ್ಲ ಅಂತ ಸ್ವಲ್ಪ ಬದಿಗಿಟ್ಟು ಅದರ ಆರೈಕೆ ಮಾಡುವುದನ್ನು ಸ್ವಲ್ಪ ನಾವು ಕಡಿಮೆ ಮಾಡಿದ್ರೆ ಖಂಡಿತ ಅದರ ಮೇಲೆ ದುಷ್ಪರಿಣಾಮ ಬೀಳ್ತದೆ, ಖಂಡಿತ ದುಷ್ಪರಿಣಾಮ ಆಗುತ್ತೆ ಅಲ್ವಾ ಸರ್? ಹೌದು ಸರ್. ಓಕೆ ರೈಟ್ ಸರ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಿತಿನ್ ಸರ್, ಪುತ್ತೂರಿನ ನಿತ್ಯಾನಂದ. ನಮಸ್ತೆ ನಿತ್ಯಾನಂದ ಅವರೇ, ನಮಸ್ತೆ ಸರ್. ಮಾತಾಡಿ. ಗಮನಾರ್ಹ ವಿಷಯ ಎಂತ ಅಂತ ಹೇಳಿದ್ರೆ, ಇದು ಕಂಬಳ ಆಗುದು ನಮ್ಮ ಪುತ್ತೂರಲ್ಲಿ ಕೂಡ ಆಗ್ತದೆ. ಅದು ಮುತ್ತಪ್ಪರೈಗಳ ನೇತೃತ್ವದಲ್ಲಿ, ಮತ್ತೆ ಸುಧಾಕರ್ ಶೆಟ್ಟಿ ಮತ್ತು ಇವರು ನೆಲ್ಲಿಕಟ್ಟೆ ಜಗಣ್ಣ ಅವರ ನೇತೃತ್ವ ಅತ್ಯುತ್ತಮವಾಗಿ ಮಾಲಿಂಗೇಶ್ವರ ದೇವರ ದಯದಲ್ಲಿ ಕಂಬಳ ನಡೀಲೇಬೇಕು ಈ ಸಲ. ಅದಕ್ಕೆ ನಿಮ್ಗೆ ಮೂವರಿಗೂ ಕೂಡ ಗಣ್ಯಾತಿಥಿಗಳಿಗೆ ವೇದಿಕೆ ಇವರಿಗೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ, ನಮ್ಗೆ ಈ ಸಲ ಕಂಬಳ ಆಗ್ಲೇಬೇಕು. ಯಾಕಂತ ಕಂಬಳ ಪ್ರಿಯ ನಾನು. ಯಾಕಂತ ಹೇಳಿದ್ರೆ ಅವರೊಂದು ವಿಜಯ್ ಕುಮಾರ್ ಅವರು ಹೇಳಿದ ಮಾತುಂಟಲ್ಲ, 100% ಸತ್ಯ. ಯಾಕಂತ ಹೇಳಿದ್ರೆ ಕೋಣಗಳಿಗೆ ಕೂಡ ಈಗ ಕೋವಿಡ್-19 ಕಡಿಮೆ ಆಗಿದೆ ಅಲ್ಲ ಸರ್ ನಿತಿನ್ ಸರ್? ಓಕೆ, ಕರೆಕ್ಟ್, ಹೌದು. ಕೊರೋನಾ ದಕ್ಷಿಣ ಕನ್ನಡದಲ್ಲಿ ಕೊರೋನಾ ಕಡಿಮೆ ಆಗಿದೆ. ಸರಿ. ನಮ್ಮ ಪುತ್ತೂರಲ್ಲಿ 22 ಮಾತ್ರ ಕೇಸ್ ಇದೆ, 2 ಕೇಸ್. ಓಕೆ, ಸರಿ. ಹಾಗಾಗಿ ಇದು ನಮ್ಮ ಇದಾಗ್ಲೇಬೇಕು. ಓಕೆ, ಒಟ್ನಲ್ಲಿ ಕಂಬಳ ಆಗ್ಬೇಕು. ನಾನು ವಿಶೇಷವಾಗಿ ನಿಮ್ಮ ಹೇಳ್ತೇನೆ, ಬಹಳ ಪ್ರೀತಿಯಲ್ಲಿ ನಿತಿನ್ ಸರ್, ಏನ್ ಗೊತ್ತಾ, ಇದು ಹೆಂಗಸರು ಜಾಸ್ತಿ ನಮ್ಮ ಇದು ಕಂಬಳ ನೋಡುವುದು ನಮ್ಮ ಪುತ್ತೂರಿನ ವೇದಿಕೆಯಲ್ಲಿ. ಹೆಂಗಸರು ಜಾಸ್ತಿಯಾಗಿ ನೋಡ್ತಾರೆ. ಅದಕ್ಕೆ ನೇತೃತ್ವ ಅವರೇ ಸುಧಾಕರ್ ಶೆಟ್ಟಿ ಪುತ್ತೂರು. ಆದ್ರೆ ಇದೊಂದು ನಡೀಲೇಬೇಕು ಎಲ್ಲ ನಿಮ್ಮ ಮುಖಾಂತರ ಒಂದು ಆಗಿ ನನ್ನ ಒಂದು ಬಯಕೆ ಸರ್. ಓಕೆ, ರೈಟ್ ಸರ್. ಥ್ಯಾಂಕ್ ಯು. ಎಸ್, ನಿತ್ಯಾನಂದ ಪುತ್ತೂರು ಅವರು. ಎಸ್ ಸರ್, ಬ್ರಿಜೇಶ್ ಚೌಟ ಸರ್, ಈಗ ಮಂಗಳೂರು ಕಂಬಳ ಅನ್ನುವಂಥ ಹೆಸರುವಾಸಿಯನ್ನ ಪಡೆದಿರುವಂತಹ ಒಂದು ನಗರ ಭಾಗದಲ್ಲಿರುವಂತಹ ಜನರಿಗೆ ಕಂಬಳ ನೋಡ್ಬೇಕು ಅಂತ ಬಂದಾಗ ಹಳ್ಳಿಗಳಿಗೆ ಹೋಗ್ಬೇಕು, ಗ್ರಾಮೀಣ ಪ್ರದೇಶಗಳಿಗೆ ಹೋಗ್ಬೇಕು. ಅಂದ್ರೆ ನಗರ ಭಾಗದಲ್ಲಿರುವಂತಹ ಜನರಿಗೆ ಒಂದು ಮಂಗಳೂರು ಕಂಬಳದ ಮೂಲಕ ದೊಡ್ಡ ಮಟ್ಟದ ಒಂದು ವ್ಯವಸ್ಥೆಯನ್ನ ತಾವು ಮಾಡಿಕೊಟ್ಟಿದ್ದೀರಾ. ಅಂಡ್ ನಗರವಾಸಿಗಳು ಕೂಡ ಕಂಬಳ ಅಂದ್ರೆ ಏನು ಅನ್ನೋದು ತಿಳಿದುಕೊಳ್ಳುವ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ತಾವು ಮುಂದಾಳತ್ವದಲ್ಲಿ ಮಾಡ್ತಾ ಇರುವಂತಹ ಮಂಗಳೂರು ಕಂಬಳ. ಏನ್ ಸರ್, ಏನ್ ಕತೆ? ತಮ್ಮ ಕಂಬಳ ಜನವರಿ ತಿಂಗಳಲ್ಲಿ ಆಗ್ತಾ ಇದ್ದದ್ದು ಅಲ್ವಾ ಈ ಹಿಂದೆ ಕೂಡ? ಹೌದು. ಎಸ್ ಸರ್, ಏನ್ ಹೇಳ್ತೀರಾ ಸರ್ ಕೊನೆಯದಾಗಿ ತಮ್ಮ ಒಂದು ವಿಚಾರ? ಈ ಬಾರಿಯ ಕಂಬಳ ತಾವು ತಯಾರಿ ಮಾಡಿದ್ದೀರಾ? ಏನ್ ಕತೆ, ಹೇಗೆ? ಅಲ್ಲ, ನಮ್ಮ ಕಂಬಳಕ್ಕೆ ಬೇಕಾದ ಎಲ್ಲ ತಯಾರಿ ಆಗಿದೆ, ಅದೇನು ಸಮಸ್ಯೆ ಇಲ್ಲ. ನಮ್ಮ ಕರೆ ತಯಾರಿದೆ. ಎಲ್ಲರ ಅಭಿಪ್ರಾಯ, ಹಿರಿಯರೆಲ್ಲ ಹೇಳಿದ ಹಾಗೆ ಎಲ್ಲಾ ದೃಷ್ಟಿಯಿಂದಲೂ, ಒಂದು ಕೋಣಗಳ ತಯಾರಿಯ ದೃಷ್ಟಿಯಿಂದ, ಓಟಗಾರರ ತಯಾರಿ ದೃಷ್ಟಿಯಿಂದ, ಕೋಣಗಳ ಜೊತೆ ಇರುವಂತ ವ್ಯಕ್ತಿಗಳ ತಯಾರಿ ದೃಷ್ಟಿಯಿಂದ, ನಮ್ಮ ಸಂಸ್ಕೃತಿಯ ದೃಷ್ಟಿಯಿಂದ, ಮತ್ತೊಂದು ಒಂದು ವರ್ಷ ನಿಂತು ಹೋದ್ರೆ ಅದೊಂದು ಬೇರೆ ರೀತಿಯ ಸಮಸ್ಯೆಗಳು ಇರೋದ್ರಿಂದ, ಧಾರ್ಮಿಕ ಆಚರಣೆಯ ದೃಷ್ಟಿಯಿಂದ, ಈ ಎಲ್ಲ ದೃಷ್ಟಿಯಿಂದಲೂ ಕಂಬಳ ನಡೆಯುವಂತದ್ದು ಅತ್ಯಂತ ಉತ್ತಮ ಬೆಳವಣಿಗೆ, ಅದಾಗ್ಲೇಬೇಕು. ಆದ್ರೆ ಈ ಕೋವಿಡ್ ಇರುವಂತ ಸಂದರ್ಭದಲ್ಲಿ ನಮ್ಗೆಲ್ಲರಿಗೂ ಜವಾಬ್ದಾರಿ ಇದೆ. ವೈಯಕ್ತಿಕವಾಗಿ ದೇಶದ ಒಂದು ಪ್ರಜೆಯಾಗಿ, ಮಾನವ ಕುಲದ ದೃಷ್ಟಿಯಿಂದ ನಮ್ಗೆಲ್ಲರಿಗೂ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಮತ್ತು ಈ ನಮ್ಮ ಸಂಸ್ಕೃತಿ ಇದ್ರ ಮಧ್ಯೆ ಇದೊಂದು ಹೋರಾಟ ಮತ್ತು ನಮ್ಗೆಲ್ಲರಿಗಿರುವಂತ ಒಂದು ದೊಡ್ಡ ಜವಾಬ್ದಾರಿ. ಹಾಗಾಗಿ ಈ ಮಾರ್ಗಸೂಚಿಗಳಿಗೆ ನಾವೆಲ್ಲ ಕಾಯ್ತಾ ಇದ್ದೇವೆ. ಮಾರ್ಗಸೂಚಿ ಬಂದ ನಂತರ ಮತ್ತೊಮ್ಮೆ ಕಂಬಳ ಸಮಿತಿಯವರು ನಮ್ಮ ಸಭೆ ಕರೀತಾರೆ. ಆ ಸಂದರ್ಭದ ಡಿಸೆಂಬರ್ 15ರ ಸಂದರ್ಭದಲ್ಲಿ ಯಾವ ರೀತಿಯ ವಾತಾವರಣ ಇರ್ತದೆ ಮತ್ತು ಯಾವ ರೀತಿಯ ಮಾರ್ಗಸೂಚಿ ಇರ್ತದೆ, ಜಿಲ್ಲಾಡಳಿತದ ಜೊತೆ ನಾವು ಸಮನ್ವಯವನ್ನ ಇಟ್ಕೊಂಡು ಕಂಬಳವನ್ನ ನಡೆಸ್ತೇವೆ ಅನ್ನುವಂತ ವಿಶ್ವಾಸ ನಮಗಿದೆ. ಹಾಗಾಗಿ ಜನವರಿ ತಿಂಗಳಲ್ಲಿ ಕಂಬಳ ಸಮಿತಿಯವರು ನಮ್ಗೆ ಸೂಕ್ತವಾದ ಡೇಟ್ ಅನ್ನ ಕೊಟ್ಟರೆ ನಾವು ಕಂಬಳ ನಡೆಸಲಿಕ್ಕೆ ತಯಾರಾಗಿದ್ದೇವೆ ಅಂತ ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಓಕೆ ಸರ್, ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಅದೇ ರೀತಿ ಸುಕುಮಾರ್ ಶೆಟ್ಟಿ ಅವರು ಸರ್, ಬಿಫೋರ್ ದಟ್ ಇನ್ನೊಂದು ಕರೆ ಇದೆ, ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ.
ನಮಸ್ತೆ ಸರ್. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕೋರಿಂಜೆ ಬಂದದ್ದು. ನಮಸ್ತೆ ಸರ್, ನಮಸ್ತೆ. ಪಲ್ಲೆ ಸರ್ ಪಾತ್ರೆ. ನಾನು ಕಂಬಳಡ್ ಎರುಗುಡವನೇನೆ. ಓ ನಮಸ್ಕಾರ ಸರ್, ನಮಸ್ಕಾರ. ಎಂಚೊಲ್ಲರ್ ನಮಸ್ತೆ, ಸೌಖ್ಯ ಸರ್. ಕಂಬಳಡ್ ಎರು ಗಿಡಪ್ ನಕ್ಲು ಬಣ್ಣಗ ಬಾರಿ ದಷ್ಟಪುಷ್ಟವಾದ ಗಟ್ಟಿ ಮುಟ್ಟಾದ ಪೈಲ್ವಾನ್ ಲಾಕ್ ಒಪ್ಪೇರು ಐಕಿರಿಗೆ ನಮಸ್ಕಾರ ಬನ್ನೋಡು ಫಸ್ಟ್. ಪಲ್ಲೆ ಸರ್ ಗೊತ್ತುಂಡು ಸುಕುಮಾರ್ ಶೆಟ್ರಿಗೆ. ಪಲ್ಲೆ ಸರ್ ಪಾತೆರ್ಲೆ ಸರ್ ದಾದಾ ಪನ್ಪರ ಕಂಬಳ ವಿಜಯ್ ಕುಮಾರ್ ಗೊತ್ತುಂಡು. ಪಲ್ಲೆ ಸರ್ ಕಂಬಳ ಒಂಜಿ ಆವಡು ಸರ್ ಅತೆ ಪಂಡ ಪಾಪ ದಾಖಲೆ ಮಸ್ತ್ ಜನ ಉಳ್ಳೇರು ಬೊಕ್ಕೈತ ಕೊರೋನಾ ಪೂರ ಉಪ್ಪುಂಡು ಆಂಡಲ ಮಾತಾ ಕಾರ್ಯಕ್ರಮ ಅವೊಂದುಂಡು ಕಂಬಳ ಒಂಜಿ ಆವಡು ಐನೊಂಜಿ ದಯಮಂತ ಕಂಬಳ ಮನ್ಪುಲೆಕ ಮನ್ಪುಲೆ ಮಾತಿರೆಗ್ಲ ಎಡ್ಡ ವಿಷಯ ಅವು ನಿಜವಾದಲ್ಲ ಕಂಬಳ ಪಂಡ ಏನೇ ಗೊತ್ತುಂಡೆ ಮಾತಿರೆಗ್ಲ ಒಂಜಿ ಗಮ್ಮತ್ತದ ವಿಷಯ ನಮ್ಮ ಪಂಡ ಜ್ವಾಲಿ ಡಿಪ್ನಾಗ ಒಂಜಿ ಗಮ್ಮತ್ತಿಗೆ ಪಂಡ ನಮ್ಮದಾದ ಗೊತ್ತುಂಡೆ ಆಯ್ತು ಒಂಜಿ ಮಂಡೆ ಬೆಚ್ಚೊಪ್ಪುಂಡಲ್ಲ ಪಿಳಿ ಉಂಡು ನಮ್ಮನ ನಮ್ಮ ಆಯ್ತು ನಮಕ್ ಲಾಭದಾಲ ಇಜ್ಜಿ ಆಂಡಲ್ಲ ನಮ್ಮ ಒಂಜಿ ಗಮ್ಮತ್ ಮನ್ಪುಡೆ ಒಂಜಿ ಮನೋರಂಜನೆದ ಕಾರ್ಯಕ್ರಮ ಅಂಚೆ ಸರ್ ಅವನೊಂಜಿ ಕಂಬಳ ಒಂಜಿ ಆಪ್ಲೆಕ ಮನ್ಪುಲೆ ಸರ್ ಪಾತ್ರ ಉಂಡು ಈತ ಅವೇನೇ ಪನ್ನೊಂದುಪ್ಪುನು ಮಾತೆರ್ಲ ಈತ ಎರು ಒಂಜೋಳೆ ಕಂಬಳ ಆಯ್ಜಿ ಪನ್ನಗ ಈ ವರ್ಷ ಆಯ್ಜಿ ಪನ್ನಗ ಎರುಕ್ಲೆಗಾವಡು ಎರು ಗಿಡಪ್ನಕ್ಲೆಗಾವಡು ಪನಗ ದುಷ್ಪರಿಣಾಮ ಆಪುಂಡು ಸಮಸ್ಯೆ ಆಪುನಕ್ಲ ಫಿಟ್ನೆಸ್ ದ ಬಗ್ಗೆ ಸಮಸ್ಯೆ ಆಪುಂಡು ಪಂದ್ ಇಂಚದಲ್ಲ ಆಪುಂಡೆ ಸರ್ ಪಾಪದಕ್ಲ ಸಾಂಕ್ವೇರು ಪಂಡ ಪಾಪದಕ್ಲ ಮಲ್ಲಕ್ಲಂದತ್ಲ ಇಲ್ಲ ಬಾರಿ ಬಂಗಾರ ಬೆಳಿತೆ ಈ ತರ ಕೊರೋನಾ ಬತ್ತದಲ್ಲ ಆಕಲು ಬೊಂಬ ಹಿಡ್ದು ಬತ್ತದ ಊರುಡು ಎರಡು ಸಾಂಕೊಂಡಿರ್ತಾರೆ ಮಲ್ಲ ಮಲ್ಲ ದನಿನಾಕಲ್ ಒಪ್ಪರು ಪಾಪದಕ್ಕಲ್ ಒಪ್ಪರು ಆಕಲ್ ಏತು ಬಂಗೋಡು ಸಾಂಕದರಿಂದ ಆಕಲಿಗೆ ಗೊತ್ತುಪ್ಪುಂಡು ಬಾಕಿದಕ್ಲೆ ಗೊತ್ತುಪ್ಪುಜಿ ಏನೇ ಗೊತ್ತುಂಡಿ ಆಕಲ್ನ ಉದ್ಯೋಗ ಬುಡ್ದುಲ ಬತ್ತದ ಮುಲ್ಪ ಇರುತ್ತ ಬೇಲೆನೆ ಮಂತುಪ್ಪರು ಆಕಲ್ ಸ್ವಲ್ಪ ಬೊಂಬ ಹಿಡ್ ಉದ್ಯೋಗ ಇತ್ತಂಡಲ್ಲ ಆಕಲ ಬಂದಾದಿತ್ತಂಡಲ್ಲ ಆಕಲ್ ಬತ್ತದ ಹೋಟೆಲ್ದ ಬೇಲೆ ಇದ್ದಿನಲ್ಲ ಎರಡು ಮೂಲ ಏತು ಮೋಕೆಡ್ ಸಾಂಕ್ವರ್ದು ಒಂದು ಅವು ಸಾಂಕಿನಾಗೆ ಮಾತ್ರ ಗೊತ್ತುಪ್ಪುಂಡು ಮತ್ತೆ ಗಿಡವನಾಕಲಂದಲ್ಲ ಕೊಂಡೋರ್ದು ಅನ್ನಡ ಪಾತ್ರ ಇರ್ತದೆ ಅಣ್ಣ ಯಾನ್ ರೋಹಿತ್ ಕುಮಾರ್ ಕೋರಿಂಜೆ ಅಣ್ಣ ಕಂಬಳ ಫೋನ್ ಮಾಡ್ತೀನಿ ನೀವೆಲ್ಲ ಅಭಿಪ್ರಾಯ ನಿಗುಲುವರವರ ಮಾತಿರ್ಲ ತಿರುಪಾಯಿನ ಎಡ್ಡಾಂಡ್ ಖಂಡಿತ ಕಂಬಳ ನಮ್ಮ ದೇವದೇವರು ನಮ್ಮೊಟ್ಟಿಗೂ ನೇಡ್ ತುಂಬುವರ ಬಂದಾನಗಲ್ಲ ಇಂಚೆನೆ ಆತನು ಮಾತ ನಮ್ಮ ದೇವದೇವರು ನಮ್ಮೊಟ್ಟು ಉತ್ತೇರ ನಿಗಲ್ಲ ಮಾತಾರ ನಮ್ಮ ಬೆಂಬಲ ಆತಂಡು ಈ ಸರಿಲ್ಲ ಖಂಡಿತ ಆಪುಂಡು ನಮ್ಮ ಗಿಡಪ್ಪನಾಕಲ್ಲ ಕಂಬಳದಾಗ ದನಿನಾಕಲ್ಲ ಪೂರ ಮಾತ ಸುಟ್ಟು ಸೇರ್ದು ಕಂಬಳ ದೇವರನ್ನ ನಮ್ಮ ಕಂಬಳ ಒಪ್ಪುಂಡು ಪೂರ ಒಪ್ಪುಂಡು ಯಾವಡು ಓಕೆ ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಎಸ್ ಸುಕುಮಾರ್ ಶೆಟ್ರ್ ಬಾರಿ ಪೊರ್ಲುದು ಪಾತ್ರ ಪಂಡರು ದೈವ ದೇವರ ಅನುಗ್ರಹ ಉಪ್ಪುಂಡು ಕಂಬಳ ಈ ಸಲ ಆಪುಂಡು ಬರ್ಪುನಂಚಿನ ಎಸ್ ಸುಕುಮಾರ್ ಶೆಟ್ರ್ ಲಾಸ್ಟ್ ದಾದ ಪನ್ಪರ್ ಸರ್ ದಾದ ಉಂಟು ನಮ್ಮ ಖಂಡಿತ ದೈವ ಅಂಕಲ್ನ ದೈವ ದೇವರಿಡ ಒಂಜಿ ಟೈಮ್ ನಂಗೆ ಕಂಬಳನೇ ಉಂತುದು ಪಂಪಿನ ಪೊರ್ತುಡ್ಲ ನಂಕ್ ನಮ್ಮ ಈ ದಕ್ಷಿಣ ಕನ್ನಡದ ದೈವ ದೇವರನಗುಲು ನಂಕ್ ಸಹಾಯ ಕೊರ್ದು ಕಂಬಳ ಉಂತುದನ್ನೇ ಪಂಪಿನೇನು ಉಂತ ಅಂದ ಕಂಬಳ ವಾಪಸ್ ನಡತದ ನಂಚಾದ ಈ ಸಾರಿ ಕೋವಿಡ್ ದ ಸಂಗತಿ ಅಯ್ನಾತ್ ಜಾಗೃತಿ ಮಲ್ತದೆ ಕಂಬಳ ಮಲ್ಪೋಡು ಕಂಬಳ ಬರ್ತಿ ಸರಿಲ್ಲ ಹಾಪುನು ನನಲ ಹಾಪುನು ನೇಡ್ ದುಂಬುಲ ಆತಂದೆ ಅಂಡ್ ಕೋವಿಡ್ ಪಂಪಿನ ಇವತ್ ಮಹಾಮಾರಿ ನಮ್ಮ ಒಂದು ಕರೆಕ್ಟ್ ಫೇಸ್ ಮಲ್ತದು ಅವು ಒಂಜಿ ದೇವರನ್ನ ನಮ್ಮ ದೇವರ ಈ ಸರಿ ಆಯ್ತು ಅವೇನ್ ಅಯ್ನಾತ್ ಕಮ್ಮಿ ಮಲ್ಪುಲೆ ನನ್ನ ಮಿತ್ತಿ ಅಂಕಲ್ನ ಈ ಜವಣೆರೆಗೆ ಈ ಒಂಜಿ ದಕ್ಷಿಣ ಕನ್ನಡದ ಕ್ರೀಡೆ ಬೆರ್ನದ ಗುಪ್ಪು ಮುಂದೊಂಜಿ ನನ್ನ ಮಿತ್ತಲ ನಡಪೊಡು ಪಂಪಿನ ಒಂಜಿ ಆಶೆ ಅಂಕಲ್ಡಂಡು ಅವೇನು ದೇವರ ಮಲ್ಪಾದ್ ಕೊರಾಡು ಪಂಡದು ಪ್ರಾರ್ಥನೆ ಮಲ್ತೊಂದಿಲ್ಲ ಅಂಕಲ್ಡ ಗ್ರಾಮ ದೇವರಿಡ ರೈಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಎಸ್ ವಿಜಯ್ ಕುಮಾರ್ ಜೈನ್ ಸರ್ ಕೊನೆಯದಾಗಿ ತಮ್ಮ ಮಾತುಗಳು ಸರ್ ಕೊನೆಯದಾಗಿ ಹೇಳುವುದಾದ್ರೆ ಪ್ರತಿಯೊಬ್ಬರು ಕೂಡ ನಮ್ಮ ಜಿಲ್ಲೆಯ ಜನರು ಎಚ್ಚೆತ್ತುಕೊಂಡಿದ್ದಾರೆ ಸ್ವಯಂ ನಿರ್ಬಂಧವನ್ನು ಹಾಕಿಕೊಳ್ಳುವಲ್ಲಿ ನಾವು ಕಳೆದ 8 ತಿಂಗಳಿಂದ ಕೊರೋನಾದ ವಿರುದ್ಧ ಹೋರಾಡಿ ತಾವೆಲ್ಲ ತಮ್ಮನ್ನ ರಕ್ಷಣೆ ಮಾಡಿಕೊಂಡಿದ್ದಾರೆ. ಕಂಬಳದಲ್ಲೂ ಕೂಡ ತಮ್ಮನ್ನ ಸ್ವಯಂ ನಿರ್ಬಂಧಿಸಿಕೊಂಡು ಅಂದ್ರೆ ಕೊರೋನಾ ಪೀಡಿತರು ಯಾರು ಕೂಡ ಕಂಬಳಕ್ಕೆ ಬರದೆ ಆರೋಗ್ಯವಂತರಾಗಿ ಯಾರಿದಾರ ಅವರೆಲ್ಲ ಕಂಬಳಕ್ಕೆ ಬಂದು ಕಂಬಳವನ್ನ ಒಂದು ಆಯೋಜನೆ ಮಾಡಿದ್ರೆ ಖಂಡಿತವಾಗಿಯೂ ಕಂಬಳ ಆಯೋಜನೆ ಮಾಡಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು ಧಾರ್ಮಿಕ ನಂಬಿಕೆಯನ್ನ ನಂಬಿಕೊಂಡು ಬಂದಿರ್ತಕ್ಕಂಥವ್ರು ನಮ್ಮ ತುಳುನಾಡಿನ ಜನ. ಆ ನಂಬಿಕೆಯಿಂದ ಸುಕುಮಾರ್ ಶೆಟ್ಟಿ ಅವರು ಹೇಳಿದ ಹಾಗೆ ಸುಕುಮಾರ್ ಶೆಟ್ರು, ಭಾಸ್ಕರ್ ಕೋಟ್ಯಾನ್ರು, ನವೀನ್ ಚಂದ್ರಾಳ್ ಅವರು, ಪಿ ಆರ್ ಶೆಟ್ರು, ಶಾಂತರಾಮ್ ಶೆಟ್ರು, ನಮ್ಮ ಬ್ರಿಜೇಶ್ ಚೌಟ್ರು, ಹಲವಾರು ಜನ ಹಿರಿಯರು ಮತ್ತು ಕಿರಿಯರು ಒಟ್ಟು ಸೇರಿ ಕಂಬಳವನ್ನು ಉಳಿಸಿದ್ದೇವೆ. ಆ ನಂಬಿಕೆಯಿಂದ ಕಂಬಳ ಉಳಿದಿದೆ ಅಂತೇಳಿ ಇವಾಗ್ಲೂ ನಾನು ಒತ್ತಿ ಹೇಳ್ತಾ ಇದ್ದೇನೆ. ಆ ನಂಬಿಕೆಯಿಂದ ಜನವರಿಯಿಂದ ಕಂಬಳ ಆಗಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಎಲ್ರೂ ಕೂಡ ನಿರೀಕ್ಷೆಯನ್ನು ಇಟ್ಟುಕೊಳ್ಳಿ, ಕಂಬಳ ಖಂಡಿತ ಜನವರಿಯಿಂದ ಆಗುತ್ತೆ. ನಾವು ನಂಬಿದಂತ ದೇವರಿಗೆ ಹರಕೆಯನ್ನು ಯಾರೆಲ್ಲ ಹರಕೆಯನ್ನು ಸಲ್ಲಿಸಿದ್ದೀರಾ ಖಂಡಿತ ನಿಮ್ಮ ಹರಕೆ ಫಲಿಸುತ್ತೆ. ನಮಗೆ ನಮ್ಮ ದೇವರು ಕೈ ಬಿಡುವುದಿಲ್ಲ, ಸರ್ಕಾರ ಕೈ ಬಿಡುದಿಲ್ಲ, ಜಿಲ್ಲಾಡಳಿತ ಕೈ ಬಿಡುದಿಲ್ಲ, ಸಂಘಟಕರು ನಾವೆಲ್ಲ ಸೇರ್ಕೊಂಡು ಒಂದು ಕಂಬಳವನ್ನ ಜನವರಿ ನಂತರ ಅದು ಕೂಡ ಆಚರಣೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಬ್ರಿಜೇಶ್ ಚೌಟ ಅವರು ಸರ್, ಕೊನೆಯದಾಗಿ ಸರ್ ಲಾಸ್ಟ್ ರಿಯಾಕ್ಷನ್. ಎಸ್ ಸರ್. ಬ್ರಿಜೇಶ್ ಚೌಟ ಅವರೇ ಧ್ವನಿ ಕೇಳ್ತಾ ಇದೆಯಾ ಸರ್?
ಓಕೆ, ರೈಟ್. ತಾಂತ್ರಿಕವಾಗಿರುವಂಥ ಸಮಸ್ಯೆ ಇದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ ವಿಜಯ್ ಕುಮಾರ್ ಜೈನ್ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾ ಕಂಬಳ ಸಮಿತಿ. ಎಸ್, ಎಲ್ಲರೂ ಕೂಡ ಗಣ್ಯ ವ್ಯಕ್ತಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದಾರೆ. ಬ್ರಿಜೇಶ್ ಚೌಟ ಅವರು ಕಂಬಳ ಆಯೋಜಕರು, ಸುಕುಮಾರ್ ಶೆಟ್ಟಿ ಅವರು ಕಂಬಳ ಆಯೋಜಕರು, ಅದೇ ರೀತಿ ವಿಜಯ್ ಕುಮಾರ್ ಜೈನ್ ಅವರು. ಎಲ್ಲರ ಒಕ್ಕೋರ್ನ ಕೂಗು ಈ ಬಾರಿ ಕಂಬಳ ಆಗ್ಬೇಕು, ಜನಸಾಮಾನ್ಯನ ಕೂಗು, ಕಂಬಳ ಪ್ರಿಯರ ಕೂಗು, ಕರಾವಳಿಯ ಜನ ಪ್ರತಿನಿಧಿಗಳು, ಜನಸಾಮಾನ್ಯರ ಕೂಗು ಕಂಬಳ ಆಗ್ಲೇಬೇಕು ಅನ್ನುವಂಥದ್ದು. ಹಾಗಾಗಿ ಪೂರ್ವ ತಯಾರಿಗಳು ನಾವು ಕೂಡ ಅಷ್ಟೇ ಚೆನ್ನಾಗಿ ಮಾಡ್ಕೊಳ್ಬೇಕು. ಕೊರೋನಾದಂತಹ ಮಹಾಮಾರಿಯ ಭೀತಿ ಆತಂಕದ ನಡುವೆ ಕಂಬಳ ಆಗ್ಬೇಕು ಅನ್ನುವಂಥದ್ದು ಇದು ನಮ್ಮ ಆಚಾರ ವಿಚಾರ, ಸಂಪ್ರದಾಯ, ಸಂಸ್ಕೃತಿ, ಧಾರ್ಮಿಕತೆಯ ಹಿನ್ನೆಲೆ ಇದೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಕಂಬಳ ಆಗ್ಬೇಕು ಅನ್ನುವಂಥದ್ದು ನಮ್ಮ ಆಶಯ ಕೂಡ ಹೌದು. ಅದೇ ರೀತಿ ಈಗಾಗಲೇ ಈ ಬಗ್ಗೆ ಸಭೆ ಸಮಾರಂಭಗಳು ಈಗಾಗಲೇ ಸಭೆಯು ಕೂಡ ನಡೆದಿದೆ. ಕಂಬಳ ಸಮಿತಿ ಮತ್ತು ಕಂಬಳ ವ್ಯವಸ್ಥಾಪಕರ ಸಮಾಲೋಚನಾ ಸಭೆಯಲ್ಲಿ ದೊಡ್ಡ ಮಟ್ಟದ ನಿರ್ಧಾರಗಳು ಕೂಡ ಆಗಿದೆ. ಯಾಕಂದ್ರೆ ಕಂಬಳ ಆಯೋಜಕರೇನಿದ್ದಾರೆ, ಕಂಬಳದ ಮುಖಂಡರೇನಿದ್ದಾರೆ, ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸುಮ್ಮನೆ ಕೈಕಟ್ಟಿ ಕುಳಿತುಕೊಳ್ಳಲಿಲ್ಲ ಅವರು. ನಮ್ಮ ಸಂಪ್ರದಾಯ ಆಚಾರ ವಿಚಾರವನ್ನ ಉಳಿಸುವ ನಿಟ್ಟಿನಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಧನ್ಯವಾದಗಳು ಹೇಳಲೇಬೇಕು. ಸುಕುಮಾರ್ ಶೆಟ್ಟಿ ಅವರು ಕಂಬಳ ಆಯೋಜಕರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸುಕುಮಾರ್ ಶೆಟ್ಟಿ ಅವರಿಗೆ. ಎಸ್ ಸರ್. ಅದೇ ರೀತಿ ವಿಜಯ್ ಕುಮಾರ್ ಜೈನ್ ಅವರು ಕಂಗಿನ ಮನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ರೈಟ್ ಸರ್. ಅದೇ ರೀತಿ ಬ್ರಿಜೇಶ್ ಚೌಟ ಅವರು ಕಂಬಳ ಆಯೋಜಕರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಕಂಬಳ ಆಗ್ಲೇಬೇಕು ಅನ್ನೋದು ಕರಾವಳಿ ಭಾಗದ ಪ್ರತಿಯೊಬ್ಬರ ಒಕ್ಕೋರ್ನ ಕೂಗು. ಕಂಬಳ ಆಗ್ಬೇಕು, ಕಂಬಳ ನನ್ನ ದುಂಬುಲ ಅನ್ನುವಂಥದ್ದು. ಸೊ ಕಂಬಳ ಆಗ್ಲೇಬೇಕು. ಆಚಾರ ವಿಚಾರ, ಧಾರ್ಮಿಕತೆ, ಕೃಷಿ ಬದುಕಿನ ಒಂದು ಅವಿಭಾಜ್ಯ ಅಂಗ. ನಮ್ಮ ಕರಾವಳಿ ಭಾಗದ ಹೆಮ್ಮೆಯ ಜಾನಪದ ಕ್ರೀಡೆ. ಕೊರೋನಾ ಅಂತ ಬಂದಾಗ ಅನೇಕ ಆಚಾರ ವಿಚಾರಗಳು ಈ ಬಾರಿ ಅಡೆತಡೆಯನ್ನುಂಟು ಮಾಡಿತ್ತು. ನೀರಸವಾಗಿ ಹಬ್ಬ ಹರಿದಿನಗಳು ನಡೆದು ಹೋಗಿತ್ತು. ಆದರೆ ಡಿಸೆಂಬರ್ ಹಂತ ಬರುತ್ತೆ ಅಂತ ಬಂದಾಗ ಕರಾವಳಿಯಲ್ಲಿ ಕಂಬಳ ಪ್ರಿಯರಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿರುತ್ತೆ. ಈ ಸಂಭ್ರಮ ಸಡಗರ ಮುಂದುವರಿಬೇಕು. ಅಂಡ್ ಜನವರಿಯಿಂದ ಕಂಬಳ ಆಗುತ್ತೆ ಅನ್ನುವಂತಹ ಆಶಾಭಾವನೆಯ ಮೂಲಕ ಕಾರ್ಯಕ್ರಮವನ್ನು ನಾವು ಕೊನೆಗೊಳಿಸ್ತಾ ಇದ್ದೇವೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.